ಹೋರಾಟ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ. Sing together. ಹೋರಾಟ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ. 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 ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಹಾನಿಕಾರ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ. ಹೋರಾಟ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ. 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 ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಹಾನಿಕಾರ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ. ಹೋರಾಟ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ. ಹೋರಾಟ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ. ಹೋರಾಟ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ. ಧೂಮಪಾನ ಆರೋಗ್ಯಕ್ಕೆ ದುಷ್ಕಟಗಳಿಂದ ಸೇದಿರಿ ಚುಟ್ಟ ಸೇರದಿರಿ ಚಟ್ಟ. ಹೆಂಡ ಸಾರಾಯಿ ಸಾವಾಟ. ಹೆಂಡತಿ ಮಕ್ಕಳ ಉಪವಾಸ. ಧೂಮಪಾನ ಆರೋಗ್ಯಕ್ಕೆ ಗಾಂಜಾ ಬೇಡ 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 ಗಾಂಜಾ ಬೇಡ 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 ಗಾಂಜಾ ಬೇಡ ಗಾಂಜಾ ಬೇಡ. ರಫ್ತು ಬೇಡ ತಂಬಾಕು ಬೇಡ ಬೇಡ ಬೇಡ. ಬೇಡ 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 ತಂಬಾಕು ಬೇಡ 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 ತಂಬಾಕು ಬೇಡ 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 ಗಾಂಜಾ ಬೇಡ 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 ಗಾಂಜಾ ಬೇಡ 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 ಗಾಂಜಾ ಬೇಡ ಗಾಂಜಾ ಬೇಡ. ರಫ್ತು ಬೇಡ ತಂಬಾಕು ಬೇಡ ಬೇಡ ಬೇಡ. ಬೇಡ 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 ತಂಬಾಕು ಬೇಡ 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 ತಂಬಾಕು ಬೇಡ ಬೇಡ ಬೇಡ. ಗಾಂಜಾ ಬೇಡ 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 ಗಾಂಜಾ ಬೇಡ 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 ಗಾಂಜಾ ಬೇಡ ಗಾಂಜಾ ಬೇಡ. ರಫ್ತು ಬೇಡ ತಂಬಾಕು ಬೇಡ ಬೇಡ ಬೇಡ. ಬೇಡ 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 ತಂಬಾಕು ಬೇಡ 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 ತಂಬಾಕು ಬೇಡ ಬೇಡ ಬೇಡ. ಗಾಂಜಾ ಬೇಡ ಬೇಡ
ಬೇಡ ಬೇಡ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ, ದುಶ್ಚಟಗಳಿಂದ ದೂರವಿರಿ. ಹೆಣ್ಣ ಸರಾಯಿಯ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ, ಮಾದಕ ವ್ಯಸ್ತು ಆರೋಗ್ಯದ ಶತ್ರು. ಬಿಟ್ಟಾಕಿ ಬಿಟ್ಟಾಕಿ ಮಾದಕ ವ್ಯಸನಗಳ ಬಿಟ್ಟಾಕಿ, ಕುಡಿತದ ಬಾಳು ಜೀವನ ಹಾಳು. ಈ ಬೃಹತ್ ಆಂದೋಲನಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. You say I'm crazy, but everybody knows that it's wrong. 17 ವಾರ್ಡಿನ ಗುರಿಕಾರರವರು ಈ ವಾಹನದ ಮುಂದಿನಿಂದ ಸಾಲಾಗಿ ನಿಲ್ಲಬೇಕು ಹಾಗೂ ಬಂದ ಎಲ್ಲ ಸಮಸ್ತರು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. You say I'm crazy, but everybody knows that it's wrong. ಹಿರಿಯರು ವೃದ್ಧಾಪ್ಯರು ಇದ್ದಲ್ಲಿ ಅವರು ಈ ಆಸನಗಳನ್ನು ಸ್ವೀಕರಿಸುವುದು, ಯುವ ಜನರು ಸ್ವಲ್ಪ ತಾಕತ್ತಿದ್ದವರು ಅಲ್ಲೇ ಹಿಂಬದಿಯಲ್ಲಿ ನಿಂತುಕೊಂಡು ಸಹಕರಿಸಬೇಕಾಗಿ ವಿನಂತಿ. ಈ ಬೃಹತ್ ಆಂದೋಲನಕ್ಕೆ ನಮ್ಮ ಪರಿಸರದಲ್ಲಿರುವ ನಮ್ಮ ಇತರ ಧರ್ಮೀಯ ಸಹೋದರರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಕ್ಲೆವೆನ್ सरस त्यांच्या सुमधुर ताळ्यांक ते गायन करतले. Sing together. ಹೋರಾಟ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ, 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 ಹೋರಾಟ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಹಾನಿಕಾರ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ. ನಮ್ಮ ನಡುವೆ ನಮ್ಮ ಪ್ರೀತಿಯ MLA ಆಗಿರೋರು, ಈಗ ವಿಧಾನಸಭಾ ಅಧ್ಯಕ್ಷರು ಆಗಿರುವ ಶ್ರೀಮಾನ್ ಯುಟಿ ಖಾದರ್ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ವಂದನೀಯ ಸ್ವಾಮಿ ಫಾದರ್ ವಿಕ್ಟರ್ ಡಿಮೆಲ್ಲೋ ಹಾಗೂ ನಮ್ಮ ಸಮಸ್ತ ಬಂಧು ಬಾಂಧವರೊಡನೆ ನಿಮಗೆ ಸ್ವಾಗತಿಸ. ಬಿಷಪರು ನಮ್ಗೆ ಆದರಣೆ ಆಗಿರುವಂತಹ ಗೌರವ ಪೀಟರ್ ಪೌಲ್ ಸಲ್ದನ್ ಅವರ ಮಾರ್ಗದರ್ಶನದಲ್ಲಿ ಪನೀರ್ ಚರ್ಚಿನ ಧರ್ಮಗುರು ಅಂತ ವಿಕ್ಟರ್ ಡಿಮೆಲ್ ಅವರ ನೇತೃತ್ವ, ಕ್ಯಾಥಲಿಕ್ ಸಭಾ ಮತ್ತು ಪನೀರ್ ಚರ್ಚಿನ ಪಾಲನಾ ಸಮಿತಿಯ ಪದಾಧಿಕಾರಿಗಳು ಸಮಿತಿ ಸದಸ್ಯರು, ಆ ಒಂದು ಪ್ಯಾರಿಶ್ನ ಮತ್ತು ಇನ್ನಿತರ ಸರ್ವ ಜನರು ಕೂಡ ಸೇರಿಕೊಂಡು ಮದ್ಯಪಾನದ ಮತ್ತು ದುಶ್ಚಟ ಮಾದಕ ದ್ರವ್ಯದ ವಿರುದ್ಧ ಅಭಿಯಾನ ಮತ್ತು ಜನಜಾಗೃತಿಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ಪನೀರ್ ಚರ್ಚಿನ ಧರ್ಮಗುರು ಅಂತ ಗೌರವರಾಗಿರುವಂತಹ ವಿಕ್ಟರ್ ಡಿಮೆಲ್ಲರ್ ಅವರೇ, ಮಂಗಳೂರು ಕ್ಯಾಥಲಿಕ್ ಸಭಾದ ಅಧ್ಯಕ್ಷ ಸಮಿತಿಯಂತ ಆಲ್ವಿನ್ ಅವರೇ, ಈ ಕಾರ್ಯಕ್ರಮ ಸಂಯುಕ್ತ ಡೊನಾಲ್ಡ್ ಅವರೇ, ಸಮಿತಿಯ ಸರ್ವ ಸದಸ್ಯರೇ, ಇಲ್ಲಿ ಸೇರಿರುವ ಪ್ರತಿಯೊಂದು ಹಿರಿಯ ಕಿರಿಯರೇ, ಗುರುಗಳೇ, ಸಿಸ್ಟರ್ಸ್ ಅವರೇ ಹಾಗೂ ಸಮಿತಿಯ ಇದೆಲ್ಲ ಪದಾಧಿಕಾರಿ ಸದಸ್ಯರೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಆಲ್ವಿನ್ ಅವರು ಮತ್ತು ಗುರುಗಳು ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಬಹುಶಃ ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದ್ರೆ, ದುಶ್ಚಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪನೀರ್ ಚರ್ಚ್ ಮುಂದೂದಲ್ಲಿ ಒಂದು ಮುಂಚೆಯಲ್ಲಿ ಇದೆ ಇರೋದು ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾದಕ ದ್ರವ್ಯದ ಹೋರಾಟ ಇದು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯಾಗಿದೆ ಇವತ್ತು ಕಾಣ್ತದೆ. ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ಇದು ಪ್ರತಿಯೊಂದು ನಾಗರಿಕರು, ಪ್ರತಿಯೊಂದು ಮನೆಯವರು ಎದ್ದು ನಿಂತು ಇದರ ವಿರುದ್ಧ ಜನಜಾಗೃತಿ ಮತ್ತು ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮುಂದೋದಾಗ ಮಾತ್ರ ಭವಿಷ್ಯದ ದಿನಗಳಲ್ಲಿ ದುಶ್ಚಟರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಆದ ಕಾರಣ ನೀವು ಮಾಡುವಂತಹ ಕಾರ್ಯಕ್ರಮ ಪನೀರ್ ಪ್ಯಾರಿಶ್ ಮುಖಾಂತರ
ಮುಖಾಂತರ ಹಮ್ಮಿಕೊಂಡಂತ ಕಾರ್ಯಕ್ರಮ ಇವತ್ತು ಇದು ಬರೇ ಮಾದಕ ದ್ರವ್ಯದ ವಿರುದ್ಧ ಒಂದು ಹೋರಾಟ ಮತ್ತು ಜನಜಾಗೃತಿ ಅಲ್ಲ, ಈ ಸಮಾಜದ ಸರ್ವ ಜನರಿಗೂ ಕೂಡ ಇದು ಎಚ್ಚರಿಕೆ ಗಂಟೆಯಾಗಿ ನೀವೆಲ್ಲರೂ ಕೂಡ ಜಾಗೃತರಾಗಿ ಕೈ ಜೋಡಿಸಿ ನಾವು ಇದರ ಹೋರಾಟ ಮಾಡದಿದ್ದಲ್ಲಿ ಮುಂದಿನ ದಿನ ಗಂಡಾಂತರ ಬರಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಬೇಕಂತ ಕರೆ ಕೊಡುವಂತ ಒಂದು ಹೋರಾಟವನ್ನು ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಈ ಜನಜಾಗೃತಿ ಮತ್ತು ನೇತೃತ್ವ ಮತ್ತು ಮಾದರಿಯ ಕಾರ್ಯಕ್ರಮ ಈ ಒಂದು ಪ್ರದೇಶದ ಸರ್ವ ಮನೆಯವರು ಕೂಡ ಅರ್ಥ ಮಾಡಿಕೊಂಡು, ಸರ್ವ ಧರ್ಮದವರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಅದು ನಮ್ಮ ಜವಾಬ್ದಾರಿ ಅಂತ ಎನಿಸಿಕೊಂಡ ಕಾರ್ಯಕ್ರಮಕ್ಕೆ ಮತ್ತು ಈ ರೀತಿಯ ಯೋಜನೆ ಹಮ್ಮಿಕೊಂಡು ದೊಡ್ಡ ಮಟ್ಟ ಜನಜಾಗೃತಿ ಪ್ರತಿಯೊಂದು ಮನೆಯಲ್ಲಿ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಇವತ್ತು ಮಾದಕ ದ್ರವ್ಯದ ಹೋರಾಟ ಬರೀ ಅದು ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಮುಖ್ಯಸ್ಥರಿಗೆ ಮಾತ್ರ ಖಂಡಿತವಾಗಿ ನಿಭಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಒಟ್ಟಾಗಿದ್ದುಕೊಂಡು ಬಹುಶಃ ಇದರಲ್ಲಿ ಸೇರಿದಾಗ ಮಾತ್ರ ಇದು ನಮಗೆ ನಿಗ್ರಹಿಸಲು ಸಾಧ್ಯವಾಗ್ತದೆ. ಮಂಗಳೂರಿನಲ್ಲಿ ಇವತ್ತು ಚಾಕ್ಲೇಟ್ ನಲ್ಲಿ ಕೂಡ ಮಾದಕ ದ್ರವ್ಯ ಹಾಕಿ ಕೊಡ್ತಾರೆ ಎಂಬ ಹೇಳಿ ಪೇಪರ್ ನೋಡಿದಾಗ ನಮ್ಗೆ ಕೂಡ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದ್ರೆ ನಾವಿದು ಬರೀ ಟಿವಿಯಲ್ಲಿ ಪೇಪರ್ ಕೇಳಿದ್ದೇವೆ, ಅಲ್ಲಿ ಹಾಗೆ ಉಂಟಂತೆ, ಇಲ್ಲಿ ಹೀಗೆ ಉಂಟಂತೆಲ್ಲದೆ ಈ ರೀತಿ ಆಗ್ತದೆ ನಾವೆಲ್ಲಿ ಕೂಡ ಕೇಳಿದ್ದು ಮತ್ತು ಕಣ್ಣಲ್ಲಿ ನೋಡಿ ನಾವು ಎಲ್ಲಿಯೂ ಇಲ್ಲ. ಮಂಗಳೂರಿನಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದಾಗ ಸರ್ವರಿಗೂ ಕೂಡ ಆಶ್ಚರ್ಯ ಆಗುವಂತ ಪರಿಸ್ಥಿತಿ ಆಯಿತು. ಮಂಗಳೂರು ನಗರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಆಗುವಂತ ಪರಿಸ್ಥಿತಿ ಇದೆ ಅಂತ. ಇದರ ಬಗ್ಗೆ ನಾನು ಪೊಲೀಸ್ ಅಧಿಕಾರಿ ಅಂತ ಕೇಳಿದೆ, ನಿಮ್ಗೆ ಅಲ್ಲಿ ಆ ಅಂಗಡಿಯಲ್ಲಿ ಈ ರೀತಿ ಮಾರುತ್ತಾರಂತ ನಿಮ್ಗೆ ಗೊತ್ತಾಯ್ತಂತೆ. ಆವಾಗ ಪೊಲೀಸ್ ಇಲಾಖೆ ಅಧಿಕಾರಿ ಹೇಳ್ತಾರೆ, ನಮ್ಗೆ ಒಬ್ಬ ಸಣ್ಣ ವಿದ್ಯಾರ್ಥಿ ಬಂದು ಅವನ ತಂದೆ ಹತ್ರ ಹೇಳಿದ, ಅವನ ತಂದೆ ನಮ್ಗೆ ಮಾಹಿತಿ ಕೊಟ್ಟಾಗ ನಾವು ಅಲ್ಲಿ ಹೋಗಿ ರೇಡ್ ಮಾಡಿದೆವು ಅಂತ ಹೇಳಿ. ಆದಾಗ ಸಣ್ಣ ಮಕ್ಕಳ ಸಹಾಯವು ಕೂಡ ನಮ್ಗೆ ಇದರ ಅತ್ಯಗತ್ಯವಾಗಿದೆ. ಅವ್ರು ಬಹುಶಃ ಹೇಳಿದ ಕಾರಣ ಇವತ್ತು ಅವ್ರು ಹಿಡಿಲಿಕ್ಕೆ ಆಯಿತು, ಅದೊಂದು ನಿಗ್ರಹಿಸುವಂತ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ಸರ್ವರ ಅಗತ್ಯ ಕೂಡ ಇದೆ. ಅದಕ್ಕಾಗಿ ನಾನು ಈಗಾಗಲೇ ಒಂದು ನಮ್ಮ ಇಲಾಖೆ ಮತ್ತು ಇನ್ನಿತರ ಹೇಳಿದೆ ಒಂದು ಆ್ಯಪ್ ತಯಾರು ಮಾಡಲಿಕ್ಕೆ. ಆ ಆ್ಯಪ್ ತಯಾರು ಹೇಗೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಸಂಬಂಧಪಟ್ಟ ಒಂದು ಮಾಹಿತಿ ಇದ್ರೆ ಆ್ಯಪ್ ನಲ್ಲಿ ಮಾಹಿತಿ ಕೊಟ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಆ ಮಾಹಿತಿ ಬರ್ತದೆ, ಮತ್ತು ಯಾರು ಕಲಿಸಿದಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗುದಿಲ್ಲ. ಅಂತ ಒಂದು ಟೆಕ್ನಿಕಲ್ ಬಂದು ನಾವು ತಯಾರು ಮಾಡ್ತಾ ಇದ್ದೇವೆ. ಮುಂದಿನ ನಮಗೆಲ್ಲ ಕೂಡ ಬಹಳಷ್ಟು ಪ್ರಯೋಜನ ಇವತ್ತು ಆಗ್ತದೆ ನಮಗೆ ಮಾಹಿತಿ ಸಿಕ್ಕಲಿಕ್ಕೆ. ಈಗ ಬಹಳಷ್ಟು ಜನರಿಗೆ ಮಾಹಿತಿ ಕೊಡ್ಬೇಕಂತ ಇಚ್ಛೆ ಇದ್ದರೂ ಕೂಡ ಕೊಡ್ಲಿಕ್ಕೆ ಹೆದರಿಕೆ. ನಾವು ಮಾಹಿತಿ ಕೊಟ್ರೆ ಕಡೆಗೆ ಇವ್ರು ಅವರಿಗೆ ತಿಳಿಸಿ ಅವ್ರು ನಮ್ಮನ್ನು ಬಂದು ಅಟ್ಯಾಕ್ ಮಾಡೋ ಪರಿಸ್ಥಿತಿ ಬರ್ತದೆ. ಭಯದ ಕಾರಣ ಬಹಳಷ್ಟು ಮಾಹಿತಿ ಕೊಡ್ಲಿಕ್ಕೆ ಹಿಂಜರಿತಾರೆ. ಇದನ್ನು ನಿಭಾಯಿಸಲಿಕ್ಕೆ ಬೇಕಾಗಿ ಈ ರೀತಿಯ ಪ್ರಯತ್ನ ಮಾಡ್ತಾರೆ. ಅದು ದೀರ್ಘವಾಗಿ ಮಾತಾಡದೆ ನಿಮ್ಮ ಎಲ್ಲ ಕೂಡ ಸಮಾಜ ಮತ್ತು ದೇಶಕ್ಕೆ ಕೊಡುವಂತ ಕೊಡುಗೆ ಅಂತ ನಾನು ಇವತ್ತು ಕೇಳಿಕೊಳ್ಳುತ್ತಾ, ಯಾರೆಲ್ಲ ತಾವು ಇವತ್ತು ಭಾಗವಹಿಸ್ತೀರಾ ಖಂಡಿತವಾಗಿ ನಿಮಗೆ ಒಂದಲ್ಲ ಒಂದು ರೀತಿಯಿಂದ ತಮ್ಮ ಸಮಯ, ತಮ್ಮ ಎನರ್ಜಿ, ತಮ್ಮೆಲ್ಲ ತಾವು ಬದುಕಿ ಎಲ್ಲರಿಗೂ ಕೂಡ ಬೆಲೆ ಬಹಳಷ್ಟು ಕೆಲಸ ಇದ್ದವ್ರೆ. ಅದನ್ನ ಸಮಯವನ್ನು, ತಮ್ಮ ಶಕ್ತಿಯನ್ನು ಎಲ್ಲವನ್ನು ಬದುಕಿಟ್ಟು ತ್ಯಾಗ ಮಾಡಿ ಸಾಮಾಜಿಕ ಚಿಂತನೆ ತಾವೆಲ್ಲ ಇವತ್ತು ಫಾದರ್ ಅವರ ಕರೆಗೆ ಹೋಗ್ಕೊಟ್ಟು ತಾವು ಬಂದಿದ್ದೀರಿ. ದೇವರು ನಿಮಗೆ ಒಂದಲ್ಲ ಒಂದು ರೀತಿಯಿಂದ ನಿಮ್ಮವರ ಮಕ್ಕಳೇ ಕುಟುಂಬಸ್ಥರಿದ್ದಾರೆ ಒಂದು ಪರೋಕ್ಷವಾಗಿ ನಿಮಗೆ ಸಹಾಯ ಖಂಡಿತವಾಗಿ ಮಾಡೇ ಮಾಡ್ತಾರೆ ವಿಶ್ವಾಸ ನನಗೆ ಹೇಳಿಕೊಂಡು ಮತ್ತೊಮ್ಮೆ ಶುಭಾಶಯ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ವಿಧಾನಸಭಾ ಅಧ್ಯಕ್ಷರು ಆಗಿರುವ ಯುಟಿಗಾದರು ಉತ್ತಮವಾದ ನಮಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟ ಸರ್ ನಿಮಗೆ ಧನ್ಯವಾದಗಳು. ಸಮಸ್ತ ಕ್ರೈಸ್ತ ಬಾಂಧವರು ಹಾಗೂ ನಮ್ಮೊಂದಿಗೆ ಕೈ ಜೋಡಿಸಿರುವ ಇತರ ಧರ್ಮೀಯರಿಗೆಲ್ಲೂ ನಿಮಗೂ ನಮಸ್ಕಾರಗಳು ಹಾಗೂ ಸ್ವಾಗತ. ಮಾದಕ ವ್ಯಸನದಿಂದ ನಮ್ಮ ಯುವ ಜನತೆ ಇಂದು ದಿಕ್ಕು ತಪ್ಪಿದ್ದಾರೆ ಹಾಗೂ ತಮ್ಮ ಅಮೂಲ್ಯ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಇಂತಹ ಸಂಕಷ್ಟ ಸನ್ನಿವೇಶದಲ್ಲಿ ಯುವ ಜನರನ್ನು ಜಾಗೃತಗೊಳಿಸಲು ಹಾಗೂ ಮಾದಕ ದ್ರವ್ಯವನ್ನು ರಹಸ್ಯವಾಗಿ ಮಾರಾಟ ಮಾಡುವ ಹಾಗೂ ಇಡೀ ಸಮುದಾಯವನ್ನೇ ನಾಶ ಮಾಡುವ ಸಮಾಜ ದ್ರೋಹಿಗಳ ವಿರುದ್ಧ ನಾವು ಹೋರಾಟವನ್ನು ಆರಂಭಿಸಿದ್ದೇವೆ. ಚಪ್ಪಾಳೆಯೊಂದಿಗೆ ನಮ್ಮ ರಾಜ್ಯದ ಹೊಸ ಸರ್ಕಾರ ಈಗಾಗಲೇ ಎಚ್ಚೆತ್ತು ಕಾರ್ಯಪ್ರವೃತ್ತಗೊಂಡಿದ್ದ ಕಾರಣ ಹಾಗೂ ಪೊಲೀಸ್ ಇಲಾಖೆಗಳಿಗೆ ಹೆಚ್ಚಿನ ಅಧಿಕಾರ ನೀಡಿದ ಕಾರಣ ಇಂದಿನ ದಿವಸಗಳಲ್ಲಿ ಸಮಾಜ ದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗುವವರು ಕಂಬಿಯ ಹಿಂದೆ ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಕೇವಲ ಜುಜುಬಿ ಹಣಕ್ಕೋಸ್ಕರ ವ್ಯಾಪಾರದ ನೆಪದಲ್ಲಿ ತಮ್ಮದೇ ಯುವಕರ ಜೀವನವನ್ನು ಹಾಳು ಮಾಡುವ ಮಾದಕ ವ್ಯಸನಗಳ ವಿರುದ್ಧ ನಮ್ಮ ಧ್ಯೇಯದ ವಾಕ್ಯ ಒಂದೇ ಆಗಿದೆ, ಸೇ ನೋ ಟು ಡ್ರಗ್ಸ್. ಈ ವೇಳೆಯಲ್ಲಿ ಕ್ಲೆವಿನ್ ಸರ್ ಅವರು ಹುರಿದುಂಬಿಸಲು ಒಂದು ಹಾಡನ್ನು ಹಾಡುವುದು.
ಹೋರಾಟ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ 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 ಮಾದಕ ವಸ್ತು ಆರೋಗ್ಯದ ಶತ್ರು ಮಾರಕ ವಸ್ತು ಆರೋಗ್ಯ ಶತ್ರು ಮಾದಕ ವಸ್ತು ಆರೋಗ್ಯ ಶತ್ರು ಮಾರಕ ವಸ್ತು ಆರೋಗ್ಯ ಶತ್ರು ಮಾದಕ ವಸ್ತು ಆರೋಗ್ಯ ಶತ್ರು ಮಾದಕ ವಸ್ತು ಆರೋಗ್ಯ ಶತ್ರು ಬಿಟ್ಟಾಕಿ ಬಿಟ್ಟಾಕಿ ವ್ಯಸನಗಳ ಬಿಟ್ಟಾಕಿ 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 ಕುಡಿತದ ಬಾಳು ಜೀವನ ಹಾಳು ಕುಡಿತದ ಬಾಳು ಜೀವನ ಹಾಳು ಬೇಡ ಬೇಡ ಗಾಂಜಾ ಬೇಡ 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 ಗಾಂಜಾ ಬೇಡ 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 ಅಫೀಮು ಬೇಡ 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 ಅಫೀಮು ಬೇಡ 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 ಡ್ರಗ್ಸು ಬೇಡ 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 ಡ್ರಗ್ಸ್ ಬೇಡ 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 ತಂಬಾಕು ಬೇಡ 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 ತಂಬಾಕು ಬೇಡ 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 ಸ್ಟೆರಾಯ್ಡ್ ಬೇಡ 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 ಸ್ಟೆರಾಯ್ಡ್ ಬೇಡ 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 ಸ್ಟೆರಾಯ್ಡ್ ಬೇಡ 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 ಸ್ಟೆರಾಯ್ಡ್ ಬೇಡ ಹೋರಾಟ 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 ಡ್ರಗ್ಸ್ ವಿರುದ್ಧ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ 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 ಡ್ರಗ್ಸ್ ವಿರುದ್ಧ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ 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 ಡ್ರಗ್ಸ್ ವಿರುದ್ಧ ಹೋರಾಟ ಡ್ರಗ್ಸ್ ವಿರುದ್ಧ ಹೋರಾಟ 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 ವಿರುದ್ಧ ಹೋರಾಟ ಬೋಲೋ ಭಾರತ್ ಮಾತಾ ಕೆ ಓಯೇ ಬೋಲೋ ಭಾರತ್ ಮಾತಾ ಕೆ ಪ್ರಿಯರೇ, ಇಲ್ಲಿ ನಮ್ಮ ನಡುವೆ ನಮ್ಮ ಧರ್ಮಗುರುಗಳಾದ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋರ್ ಅವರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಈ ವಿಚಾರಣಾ ಕೇಂದ್ರದ 17 ಗುರಿಕಾರರು ಹಾಗೂ ಅವರ ಆ ಒಂದು ವಾರ್ಡ್ನಲ್ಲಿರುವ ಸಮಸ್ತ ಬಾಂಧವರು ಇವತ್ತು ಒಟ್ಟಾಗಿ ಸೇರಿ ನಾವು ಇಲ್ಲಿ ಈ ಜಾಗೃತಿಯನ್ನು ಆರಂಭಿಸಿದ್ದೇವೆ. ನಮ್ಮ ನಡುವೆ ನಮ್ಮೊಂದಿಗೆ ಮಾತನಾಡಲು ಬರುತ್ತಿರುವ ಧರ್ಮಗುರುಗಳನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಜಾಗೃತರಾಗಿ ಹೋರಾಡಲು ಬಂದಿರುವ ನನ್ನೊಲವಿನ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ದಯಮಾತೆ ದೇವಾಲಯದ ಧರ್ಮಗುರುಗಳಾದ ನಾನು ವಂದನೀಯ ವಿಕ್ಟರ್ ಡಿಮೆಲ್ಲೋ ಪ್ರೀತಿಯಿಂದ ಈ ಬೃಹತ್ ಜಾಥಾಕ್ಕೆ ಸ್ವಾಗತಿಸುತ್ತೇನೆ. ಬಂಧುಗಳೇ, ದೇವರು ನಮಗೆ ಕೊಟ್ಟಿರುವ ಅಮೂಲ್ಯ ಕೊಡುಗೆಯಲ್ಲಿ ಈ ಜೀವ ಮತ್ತು ಈ ಸುಂದರವಾದ ದೇಹವು ಒಂದಾಗಿದೆ. ಆದರೆ ಸಮಾಜದಲ್ಲಿರುವ ಕೆಲವು ವ್ಯಕ್ತಿಗಳ ದುಷ್ಟ ಆಲೋಚನೆಗಳು ಅವರನ್ನು ಮಾತ್ರ ಹಾಳುಗೆಡುವುದಲ್ಲದೆ ಇತರರನ್ನು ತಪ್ಪು ದಾರಿಗೆ ಎಳೆಯುವಂತೆ ಮಾಡಿ ಇತರರ ಜೀವನವನ್ನೇ ನರಕ ಯಾತನೆ ಪಡುವಂತೆ ಮಾಡುತ್ತಿದ್ದಾರೆ. ಕ್ರೈಸ್ತ ಧಾರ್ಮಿಕ ಗ್ರಂಥವಾದ ಬೈಬಲ್ನಲ್ಲಿ 10 ಕಟ್ಟಳೆಗಳು 10 ಆಜ್ಞೆಗಳಿವೆ. ಅದರಲ್ಲಿ 5ನೆಯ ಕಟ್ಟಳೆ 5ನೆಯ ಆಜ್ಞೆ ಕೊಲೆ ಮಾಡಬೇಡ ಎಂಬುದಾಗಿದೆ. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯನ್ನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕೊಲೆ ಮಾಡಲು ಅನುಮತಿಸಿಲ್ಲ. ಹೀಗಿರುವಾಗ ಸಮಾಜದಲ್ಲಿಂದು ದುಷ್ಟ ಮನಸ್ಥಿತಿಯ ವ್ಯಕ್ತಿಗಳು ಹಣದಾಸೆಯ ಬಲಿಯಾಗಿ ಅಡ್ಡ ಹಾದಿಯನ್ನು ಹಿಡಿದು ಮಾದಕ ಪದಾರ್ಥಗಳನ್ನು ಯುವ ಜನಾಂಗಕ್ಕೆ ಮಾರುತ್ತಿದ್ದಾರೆ.
ಅರಿವಿಲ್ಲದ ಮುಕ್ತ ಯುವ ಜನಾಂಗವು ಮಾದಕ ಪದಾರ್ಥಗಳ ಸುಳಿಗೆ ಸಿಲುಕಿಕೊಳ್ಳುತ್ತಿದ್ದಾರೆ. ಈಗ ಒಂದೊಂದು ಕುಟುಂಬದಲ್ಲಿ ಯುವಕ ಯುವತಿಯರು ಈ ರೀತಿಯ ಮಾದಕ ಪದಾರ್ಥಗಳ ದುರಭ್ಯಾಸಕ್ಕೆ ಹೊರಗಾದಾಗ ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರುವುದಿಲ್ಲ. ಪ್ರತಿ ಕುಟುಂಬದಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ಇಡೀ ಸಮಾಜದ ಸ್ವಾಸ್ಥ್ಯವೇ ಹಾಳಾಗುವುದರಲ್ಲಿ ಏನೂ ಸಂದೇಹವಿಲ್ಲ. ಬಂಧುಗಳೇ, ನಾವೆಲ್ಲರೂ ಪಣ ತೊಡೋಣ. ನಮ್ಮ ಯುವ ಜನಾಂಗವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಮಾಜವನ್ನು, ನಮ್ಮ ದೇಶದ ಆರೋಗ್ಯವನ್ನು ಹಾಳು ಮಾಡುತ್ತಿರುವ ದುಷ್ಟ ಶಕ್ತಿಗಳ ವಿರುದ್ಧ ಒಟ್ಟಾಗಿ ನಾವು ಹೋರಾಡೋಣ. ಎಲ್ಲರಲ್ಲೂ ಮಾದಕ ವ್ಯಸನದ ಕುರಿತು ಜಾಗೃತಿಯನ್ನು ಮೂಡಿಸುತ್ತೇವೆ ಎನ್ನುವ ಧ್ಯೇಯವನ್ನು ಮನಸ್ಸಿನಲ್ಲಿ ಇರಿಸೋಣ. ಇದು ನಮ್ಮ ಕರ್ತವ್ಯವೆಂದು ಮನಗಂಡು ನಿರಂತರವಾಗಿ ದುಡಿಯೋಣ. ಶಾಂತಿ ಸಮಾಧಾನದ ಸಮಾಜವನ್ನು ಎಲ್ಲರೂ ಸೇರಿ ಕಟ್ಟೋಣ ಎನ್ನುತ್ತಾ ಇಂದು ನಮ್ಮೊಂದಿಗೆ ವೇದಿಕೆಯಲ್ಲಿ ಶ್ರೀಮತಿ ಲೀಡಿಯಾ ಲೋಬೋರ್ ಅವರು ಉಪಸ್ಥಿತರಿದ್ದಾರೆ. ಇನ್ನು ಅವರು ನಮ್ಮೊಂದಿಗೆ ಈ ವಿಚಾರದಲ್ಲಿ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ಮತ್ತೆ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಇನ್ನು ಮುಂದಿನ ಮಾತುಗಳನ್ನು ನಮ್ಮ ಸಹೋದರಿ ಲೀಡಿಯರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ನಾನು ಕೇಳಿಕೊಳ್ತೇನೆ. ಲಿಂಗ್ ಎಂಬ ಒಂದು ಸಂಸ್ಥೆಯಲ್ಲಿ ಸುಮಾರು 16-17 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಾದಕ ದ್ರವ್ಯಗಳಿಂದ ಜೀವನವನ್ನು ಹಾಳು ಮಾಡಿರುವ ಹಲವಾರು ಯುವ ಜನರಿಗೆ ಕೌನ್ಸಿಲಿಂಗ್ ಮಾಡುತ್ತಾ ಆ ಒಂದು ಸಂಸ್ಥೆಯ ಮುಂಚೂಣಿಯಲ್ಲಿದ್ದಾರೆ. ಆ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಕಳೆದ 1-2 ತಿಂಗಳುಗಳಿಂದ ಪ್ರತಿ ದಿವಸ ಬೇರೆ ಬೇರೆ ಚರ್ಚ್ಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ಭಾಷಣವನ್ನು ಕೊಡ್ತಾ ಇದ್ದು ಜನರಿಗೆ ಈ ಬಗ್ಗೆ ಜಾಗೃತಿಯನ್ನು ಕೊಡ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಅವರಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ನಾನು ಅವರಲ್ಲಿ ವಿನಂತಿಸ್ತೇನೆ. ಅವರಿಗೆ ನಾವು ವಂದಿಸೋಣ. ಮುಂದಿನ ಈ ಕೆಲವೊಂದು ನಿಮಿಷಗಳಲ್ಲಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಸಹೋದರಿ ಲೀಡಿಯರ್ ಅವರು. ನಿಮಗೆ ಸ್ವಾಗತ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಶುಭ ಸಂಜೆಯನ್ನು ಕೋರ್ತಾ ಇದ್ದೇನೆ. ಇವತ್ತು ಮಾದಕ ವಸ್ತುಗಳ ವಿರುದ್ಧ ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ಕಳೆದ 1 ತಿಂಗಳಿಂದ, ಅಂದ್ರೆ ಜುಲೈ 15ರಂದು ನಮ್ಮ DC ಅವರು ಮುಲ್ಲೈ ಮುಗಿಲನ್ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೋಸ್ಕರ ಹಮ್ಮಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ, ಅದರ ಒಟ್ಟಿಗೆ ನಮ್ಮ ಧರ್ಮಾಧ್ಯಕ್ಷರು ವಂದನೀಯ ಪೀಟರ್ ಪಾಲ್ ಸಲ್ಡಾನರವರು ನಾವೆಲ್ಲರೂ ಸೇರಿಕೊಂಡು ಈ ಮಾದಕ ವಸ್ತುಗಳನ್ನು ನಮ್ಮ ಕುಟುಂಬಗಳಿಂದ, ನಮ್ಮ ಸಮಾಜದಿಂದ ಒದ್ದು ಹೊರಗೆ ಹಾಕಬೇಕು, ನಮ್ಮ ಸಮಾಜವನ್ನು ಸ್ವಾಸ್ಥ್ಯ ಮಾಡ್ಬೇಕಂತ ಹೇಳಿ ಸೆಪ್ಟೆಂಬರ್ ತಿಂಗಳನ್ನೇ ಒಂದು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮಾಡುವ ತಿಂಗಳನ್ನಾಗಿ ಘೋಷಿಸಿದರು. ಇದಕ್ಕೋಸ್ಕರ ನಾವೆಲ್ಲರೂ ಪ್ರತಿಯೊಬ್ಬರು ಪಣವನ್ನ ತೊಡ್ತಾ ಇದ್ದೇವೆ, ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೇವೆ ಮತ್ತು ಇದರ ವಿರುದ್ಧ ಜಾಗೃತಿಯನ್ನ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಸೆಲ್ಯೂಟ್. ಇವತ್ತು ಎಷ್ಟೋ ಮಂದಿ ಮನೆಗಳಲ್ಲಿದ್ದಾರೆ, ಎಷ್ಟೋ ಮಂದಿ ಟಿವಿಯ ಮುಂದೆ ಕೂತ್ಕೊಂಡಿದ್ದಾರೆ, ಎಷ್ಟೋ ಮಂದಿ ಮೊಬೈಲ್ ಓದ್ತಾ ಇದ್ದಾರೆ. ಆದ್ರೆ ನೀವು ಇದರ ವಿರುದ್ಧ ಒಂದು ಸಾಮಾಜಿಕ ಪಿಡುಗು, ಇದು ಯಾವ ಪಿಡುಗು ಅಂತೇಳಿ ನಿಮಗೆ ಗೊತ್ತಿದೆ. ಇವತ್ತು 5 ಮಾರಕ ರೋಗಗಳಲ್ಲಿ ಇದು ಒಂದು. ಎರಡನೇದ್ದು, ಇದು ನಮ್ಮ ಸಮಾಜವನ್ನ ಕಿತ್ತು ತಿನ್ನುವಂತ ಒಂದು ರೋಗ. ನಾನು ಕಳೆದ ಹಲವಾರು ವರ್ಷಗಳಿಂದ ಒಂದು ಡಿ-ಅಡಿಕ್ಷನ್ ಸೆಂಟರ್ ಅಲ್ಲಿ, ಪುನರ್ವಸತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನಿಮಗೆ ನಿರಂತರವಾಗಿ ಅಲ್ಲಿ ನಡೆಯುವ ಘಟನೆಗಳನ್ನು ನಿಮಗೆ ಹೇಳ್ತೇನೆ. ಒಂದು 10 ವರ್ಷದ ಹಿಂದೆ ನೋಡುವಾಗ ನಮ್ಮಲ್ಲಿ ಬರುವವರು 40 ವರ್ಷ ಮೇಲ್ಪಟ್ಟವರು, ಅದು ಕೂಡ ಶರಾಬು ಕುಡಿದು ಅವರೆಲ್ಲ ಜವಾಬ್ದಾರಿ ಮುಗಿದ ಮೇಲೆ ಆಯ್ತು, ನಮ್ಮ ಜವಾಬ್ದಾರಿ ಆಯ್ತು ಅಂತ ಹೇಳಿ ಬರುವವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 5 ವರ್ಷದಿಂದ ನಮ್ಮ ಕೇಂದ್ರಕ್ಕೆ ಬರುವವರ ಸಂಖ್ಯೆ ಜಾಸ್ತಿಯಾಗಿದೆ. ಒಂದು, ವಯಸ್ಸು ಕಡಿಮೆಯಾಗಿದೆ. ನಮ್ಮಲ್ಲಿ ಬರುವವರು 18 ವರ್ಷದಿಂದ 30 ವರ್ಷದ ಒಳಗಿನವರು, ಎಲ್ಲರೂ ಮಾದಕ ವಸ್ತುಗಳಿಗೆ ಬಲಿಯಾದವರು.
ಅದರಲ್ಲೂ ಮಕ್ಕಳ ಕಲ್ಯಾಣ ಸಮಿತಿ CWC ಅಂತ ಹೇಳಿದೆ, ಅವರು ಪರ್ಮಿಷನ್ ಕೊಟ್ರೆ ನಮ್ಮ ಕೇಂದ್ರದ ಒಳಗಡೆ 10 ವರ್ಷದಿಂದ ಮಕ್ಕಳು ಬರ್ತಾರೆ. ಆಲೋಚನೆ ಮಾಡಿ, ನಮ್ಮ ಕುಟುಂಬದ ಪರಿಸ್ಥಿತಿ, ಸಮಾಜದ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ. ಯಾಕೆ ನಮ್ಮ ಯುವ ಜನರು, ಯಾಕೆ ನಮ್ಮ ಮಕ್ಕಳು ಇವತ್ತು ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ? ನೀವು ಕೆಲವು ವರ್ಷಗಳ ಹಿಂದೆ ಹುರ್ತಾ ಪಂಜಾಬ್ ಅಂತ ಹೇಳಿ ಒಂದು ಮೂವಿ ಬಂದಿತ್ತು, ಫಿಲ್ಮ್ ಬಂದಿತ್ತು. ಪಂಜಾಬಿನಿಂದ ಎಲ್ಲರೂ ಮಿಲಿಟರಿಗೆ ಹೋಗ್ತಾ ಇದ್ರು ನಮ್ಮ ದೇಶ ರಕ್ಷಣೆ ಮಾಡ್ಲಿಕ್ಕೆ. ಪ್ರತಿಯೊಂದು ಮನೆಯಿಂದಲೂ ಒಂದು ಯುವಕ ಅಥವಾ ಒಂದು ಯುವತಿ ಮಿಲಿಟರಿಯಲ್ಲಿ, ಯಾಕಂತ ಹೇಳಿದ್ರೆ ನಮ್ಮ ದೇಶ ರಕ್ಷಣೆ ಆಗ್ಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು. ಇದನ್ನು ಕಂಡ ಕೆಲವರು, ಇವರು ಮಿಲಿಟರಿ ಸ್ಟ್ರಾಂಗ್ ಆದ್ರೆ ದೇಶ ಅಭಿವೃದ್ಧಿ ಆಗ್ತದೆ, ಇವರಿಗೆ ಡ್ರಗ್ಸ್ ಒದಗಿಸಿದ್ರೆ ದೇಶದ ಅಭಿವೃದ್ಧಿ ಕುಂಠಿತವಾಗ್ತದೆ. ಇವರಿಗೆ ಡ್ರಗ್ಸ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಡ್ರಗ್ಸ್ ಕೊಟ್ಟಾಗ ಯಾವುದೇ ಯುವಕ, ಯಾವುದೇ ಯುವತಿ, ಯಾವುದೇ ವ್ಯಕ್ತಿ ಕೂಡ ಅವನ ಜವಾಬ್ದಾರಿಯನ್ನ ಮರೀತಾನೆ. ಅವನು ಏನ್ ಮಾಡ್ಬೇಕಂತೇಳಿ ಅವನಿಗೆ ಗೊತ್ತಾಗಲ್ಲ, ಅವನು ಆ ಡ್ರಗ್ಸಿನ ಗುಂಗಿನಲ್ಲಿ ಇರ್ತಾನೆ. ಅದಕ್ಕೋಸ್ಕರ ಹುರ್ತಾ ಪಂಜಾಬ್ ಅಂತ. ಇವತ್ತು ನಮ್ಮ DC ಅವರು ಹೇಳಿದ್ರು, ಯಾಕೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಸಿದ್ಧನಿದ್ದೇನೆ ಅಂತೇಳಿ ಹೇಳಿದ್ರೆ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ನನ್ನ ಪ್ರಮಾಣ ವಚನವನ್ನು ಸ್ವೀಕರಿಸುವಾಗ ಅಥವಾ ಹುದ್ದೆಯನ್ನು ಸ್ವೀಕರಿಸುವಾಗ ನನಗೆ ಕಲಿಸಿದ ಟೀಚರ್, ಅಂದ್ರೆ DC-ಗೆ ಕಲಿಸಿದ ಟೀಚರ್ ಪ್ರೊಫೆಸರ್ ಹೇಳಿದ್ರಂತೆ, ನೀನು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಹುದ್ದೆ ಸ್ವೀಕರಿಸ್ತೀಯಾದ್ರೆ ಅಲ್ಲಿ ಮೊದಲು ಮಾಡಬೇಕಾದ ಕೆಲಸ ಡ್ರಗ್ಸ್ ವಿರುದ್ಧ. ಯಾಕೆಂತ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ಡ್ರಗ್ಸ್ ತುಂಬಿ ಹೋಗಿದೆ. ಹೌದಾ ಅಲ್ವಾ? ತುಂಬಿ ಹೋಗಿದೆ. ಹೆಚ್ಚಿನ ಯುವ ಜನರು ಈ ಡ್ರಗ್ಸ್ ಗಳಿಗೆ ಬಲಿಯಾಗ್ತಾ ಇದ್ದಾರೆ. ನಮ್ಮ ಕುಟುಂಬದಲ್ಲಿ ಒಬ್ಬೊಬ್ಬರು ಅಥವಾ ಹೆಚ್ಚು ಮಂದಿ ಸಮಾಜದಲ್ಲಿ ಡ್ರಗ್ಸ್ ಗೆ ಬಲಿಯಾಗ್ತಾ ಇದ್ದಾರೆ. ಈ ಒಂದು ನೆಲೆಯಿಂದ ಅವರ ಪಣವನ್ನ ತೊಟ್ಟು ನಾವೆಲ್ಲರೂ ಡ್ರಗ್ಸ್ ವಿರುದ್ಧ ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಯುವ ಜನರು ಡ್ರಗ್ಸ್ಗೆ ಬಲಿಯಾಗ್ತಾರೆ ಆದ್ರೆ ಅಥವಾ ಡ್ರಗ್ಸ್ ತಕ್ಕೊಳ್ತಾರೆ ಆದ್ರೆ ನಮ್ಮ ಕುಟುಂಬಕ್ಕೆ ತೊಂದರೆ ಆಗ್ತದೆ, ನಮ್ಮ ಸಮಾಜಕ್ಕೆ ತೊಂದರೆ ಆಗ್ತದೆ, ನಮ್ಮ ದೇಶಕ್ಕೆ ತೊಂದರೆ ಆಗ್ತದೆ. ಇದನ್ನು ಆಲೋಚಿಸುವಾಗ ಯುವ ಜನರು ಡ್ರಗ್ಸ್ಗೆ ಹೋದ್ರು ಅಥವಾ ಮಾದಕ ವಸ್ತುಗಳಿಗೆ ಹೋದ್ರು ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಬೇರೆ ಯಾವುದೇ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೇಕಂತೇಳಿ ಇಲ್ಲ. ನನ್ನಲ್ಲಿ ಬರುವ ಪ್ರತಿಯೊಂದು ವ್ಯಕ್ತಿಯ ಮನೆಯವರು ಹೇಳುವುದಿಷ್ಟೇ, ಮೇಡಮ್ ನನ್ನ ಮಗನನ್ನು ಸರಿ ಮಾಡಿಕೊಡಿ ಮೇಡಮ್, ನನ್ನ ಮಗಳನ್ನು ಸರಿ ಮಾಡಿಕೊಡಿ ಮೇಡಮ್. ಅವರು ಏನು ಮಾಡ್ತಾರಂತೇಳಿ ಗೊತ್ತಿಲ್ಲ ಮೇಡಮ್. ಮನೆಯಲ್ಲಿ ಹೊಡೆದಾಕ್ತಾರೆ, ಮನೆಯಲ್ಲಿ ಪಾತ್ರೆಗಳನ್ನು ಹೊಡಿತಾರೆ, ಬಾಗಿಲುಗಳನ್ನು ಹೊಡಿತಾರೆ, ನಮಗೆ ಹೊಡೆಯಲಿಕ್ಕೆ ಬರ್ತಾರೆ. ಏನ್ ಮಾಡ್ಬೇಕು ನಾವು? ಇದರ ವಿರುದ್ಧ ನಾವು ಜಾಗೃತಿ ಹೇಳದಿದ್ರೆ ಭಾರಿ ಕಷ್ಟ. ಮೊನ್ನೆ ಒಬ್ಬ 19 ವರ್ಷದ ಹುಡುಗ ಬಂದ, ಪೊಲೀಸ್ ಸ್ಟೇಷನ್ ಇಂದ ಅವನನ್ನು ಕರ್ಕೊಂಡು ಬಂದ್ರು. ಅವನು ಎಡಿಕ್ಟ್ ಆದದ್ದು ಗಾಂಜಾಕ್ಕೆ ಮತ್ತೊಂದು ನಿದ್ದೆ ಮಾತ್ರೆ. ಅವನು ಸಾಯಂಕಾಲ ಆಗುವಾಗ ಹೇಳುದು, ಮೇಡಮ್ ನನಗೆ ಒಂದು ನಿದ್ದೆ ಮಾತ್ರೆ ಕೊಡಿ ಮೇಡಮ್. ಇದುವೇ ಬೇಕು ನಿದ್ದೆ ಮಾತ್ರೆ, ಇದು ನಿದ್ದೆ ಮಾತ್ರೆ ತಗೊಂಡಿದ್ರೆ ನನಗೆ ನಿದ್ದೆ ಬರಲ್ಲ. ನಾನು ಹೇಳಿದೆ, ಅಂತ ನಿದ್ದೆ ಮಾತ್ರೆ ಕೊಡ್ಲಿಕ್ಕೆ ಆಗಲ್ಲ. ಇಲ್ಲ ಮೇಡಮ್ ನೀವು ಕೊಡ್ಬೇಕು, ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ನನಗೆ ಕೊಟ್ಟಿದ್ದಾರೆ, ನನ್ನ ಬೊಬ್ಬೆಯನ್ನು ತಡೀಲಿಕ್ಕೆ ಆಗದೆ ಕೊಟ್ಟಿದ್ದಾರೆ, ನೀವು ಕೊಡ್ಬೇಕು. ಇಲ್ಲಪ್ಪ ಅದು ಕೊಡ್ಲಿಕ್ಕೆ ಆಗಲ್ಲ, ನಾನು ಬೇರೆ ಮಾತ್ರೆ ಕೊಡ್ತೇನೆ ನನಗೆ. ಆವತ್ತಿನ ದಿವಸ ಹೋಯ್ತು ಬೇರೆ ಮಾತ್ರೆಯಲ್ಲಿ. ಮರುದಿವಸ ಕೂಡ ಬಂದ, ಮರುದಿವಸ ಕೂಡ ಇನ್ನೊಂದು ಬೇರೆ ಮಾತ್ರೆಯನ್ನು ಕೊಟ್ಟು ನಾವು ಸಮಾಧಾನ ಮಾಡಿದೆವು. ಮೂರನೇ ದಿವಸ ಬಂದ. ಮೂರನೇ ದಿವಸ ಬರುವಾಗ ಇವನ ಇರಿಟೇಷನ್ ಅಥವಾ ಕಾಟ ತಾಳಲಾರದೆ ನಾವು ಒಬ್ಸರ್ವೇಷನ್ ರೂಮ್ ಅಲ್ಲಿ ಅವನನ್ನು ಇಟ್ಟೆವು, ಏನು ಮಾಡ್ತಾನೆ ನೋಡುವ ಅಂತೇಳಿ. ಬಂಧುಗಳೇ, ನೀವು ನಂಬಲಿಕ್ಕಿಲ್ಲ, ಅರ್ಧ ಗಂಟೆಯಲ್ಲಿ ಅದಕ್ಕಿದ್ದ ಕಬ್ಬಿಣದ ಗೇಟನ್ನು ಅವನು ಕೇವಲ ಕೈಯಲ್ಲಿ ಬಿಡಿಸಿ ಹಾಕಿದ್ದಾನೆ. ಎಷ್ಟು ಅವನ ಒಳಗಡೆ ಆ ಕ್ರೇವಿಂಗ್ ಅಥವಾ ಮಾದಕ ವಸ್ತುಗಳಿಗೆ ಅವನಿಗೆ ಆ ಬೇಕು ಅಂತೇಳಿ ಅನಿಸ್ತದೆ. ಇಡೀ ಗೇಟ್ ಅನ್ನ ಬಿಡಿಸಿ, ಕಟ್ಟಿಮ್ಲೇರ್ ಇಲ್ಲ, ಸುತ್ತಿಗೆ ಇಲ್ಲ, ಏನಿಲ್ಲ, ಖಾಲಿ ಕೈಯಲ್ಲಿ ವೆಲ್ಡಿಂಗ್ ಮಾಡಿದ ಗೇಟ್ ಅನ್ನು ಬಿಡಿಸಿ ಹಾಕಿದ ಬೀಗವನ್ನು ಒಡೆದು ಒಂದು ರಾಡ್ ಅನ್ನು ತಕ್ಕೊಂಡು, ನಾನು ಇಲ್ಲಿಂದ ಹಾಕ್ತೇನೆ, ಇಲ್ಲಿಂದ ತೆಗಿತೇನೆ, ಏನ್ ಮಾಡ್ತೇನೆ ನೀವು ಅಂತೇಳಿ ಹೇಳಿ. ನೋಡಿ, ಆ ಟೈಮಲ್ಲಿ ಏನು ಮಾಡ್ತಿದ್ರೆ ಮಾಡು ಅಂತೇಳಿ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಸ್ಟೆಪ್. ಅವರ ಬ್ರೈನ್ ವರ್ಕ್ ಆಗಲ್ಲ, ಅವರ ಮೆದುಳು ವರ್ಕ್ ಆಗಲ್ಲ. ಆ ಮೆದುಳಲ್ಲಿ ಇರುವುದೇ ಅಮಲು ವ್ಯಸನ. ನಾವು ಅವಾಗ ಹೇಳಿದೆವು, ಇಲ್ಲಪ್ಪ ಏನು ಮಾಡಬೇಡ, ನಿನಗೆ ಮಾತ್ರೆ ತಂದು ಕೊಡ್ತೇವೆ. ನಾವು ಸುಳ್ಳು ಹೇಳಬೇಕಾಗ್ತದೆ ಕೆಲವೊಮ್ಮೆ, ಮಾತ್ರೆ ತಂದು ಕೊಡು. ಸಮಾಧಾನ ಆದ. ಮನೆಯವರನ್ನ ಕರೆಸಿದೆವು, ಅವನಿಗೆ ಇನ್ನೊಂದು ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡಿದೆವು. ನೋಡಿ ಈ ಒಂದು ಹುಡುಗನ ಅವಾಂತರಗಳು. ಇದೇ ರೀತಿ ಅಲ್ಲಿ ಬರುವ ಹೆಚ್ಚಿನ ವ್ಯಕ್ತಿಗಳು ಬೇರೆ ಬೇರೆ ಅಮಲು ವ್ಯಸನಕ್ಕೆ ಬಲಿಯಾದವರು. ಅವರ ಮನೆಯ ಕಾಟ ನೋಡ್ಲಿಕ್ಕೆ ಹೋದ್ರೆ ತಡೀಲಿಕ್ಕೆ ಆಗಲ್ಲ. ಒಂದು ಕುಟುಂಬ ನನ್ನ ಹತ್ರ ಬಂದಿತ್ತು. ಗಂಡ ತುಂಬಾ ಕಲಿತ PhD ಕೂಡ ಮಾಡಿದ್ದಾನೆ, ಡಾಕ್ಟರೇಟ್.
ಅಮಲು ವ್ಯಸನಕ್ಕೆ ಬಲಿಯಾಗಿದ್ದಾನೆ. ಹೆಂಡತಿ ಇವನ ಕಾಟವನ್ನು ತಡೆಯಲಿಕ್ಕೆ ಆಗದೆ, ಮೇಡಮ್ ನಾನು ಸತ್ತು ಹೋಗ್ತೇನೆ, ನಾನು ಸೂಸೈಡ್ ಮಾಡ್ತೇನೆ, ನನಗೆ ಜೀವನವೇ ಬೇಡ. ಒಂದು ಕುಟುಂಬದ ಆಳ. ಇವರು ಬಂದವರು ಅಮಲು ವ್ಯಸನದ ಗುಂಗಿನಲ್ಲಿ ಬರ್ತಾರೆ. ಒಳಗೆ ಬರುವಾಗ ಏನು ಸಿಗಲ್ಲ, ಅವರು ಏನು ಸಿಗಲ್ಲ. ಯಾಕಂತ ಹೇಳಿದ್ರೆ ಒಮ್ಮೆ ಅಮಲು ವ್ಯಸನ ಮಾಡ್ಲಿಕ್ಕೆ ಸುಲಭ, ಒಮ್ಮೆ ಅದರ ಒಳಗಡೆ ಹೋಗ್ಲಿಕ್ಕೆ ಸುಲಭ, ಆದ್ರೆ ಹಿಂತಿರುಗಿ ಬರ್ಲಿಕ್ಕೆ ದಾರಿ ಗೊತ್ತಾಗಲ್ಲ. ಚಕ್ರವ್ಯೂಹದ ಹಾಗೆ ಇವರು ಬಂದವರು, ಇವರಿಗೆ ಶರಾಬು ಸಿಗಲ್ಲ, ಇವರಿಗೆ ಬೀಡಿ ಸಿಗಲ್ಲ, ಇವರಿಗೆ ತಂಬಾಕು ಸಿಗಲ್ಲ, ಇವರಿಗೆ ಗಾಂಜಾ ಸಿಗಲ್ಲ, ಇವರಿಗೆ ಚರಸ್ ಸಿಗಲ್ಲ, ಅಥವಾ ಬ್ರೌನ್ ಶುಗರ್ ಸಿಗಲ್ಲ. ಒಂದನೇ ದಿವಸಕ್ಕೆ ಏನಾಗಲ್ಲ, ಯಾಕಂದ್ರೆ ಬಂದ ದಿವಸ ನಾವು ಇಂಜೆಕ್ಷನ್ ಕೊಡ್ತೇವೆ, ಮಲಗ್ತೇವೆ, ಅವ್ರು ಮಲಗ್ತಾರೆ. ಎರಡನೇ ದಿವಸ ಸುರಾಗ್ತಾರೆ. ಮೇಡಮ್ ಒಂದು ಬೀಡಿ ಕೊಡಿ ಮೇಡಮ್, ಒಂದು ಸಿಗರೇಟ್ ಕೊಡಿ ಮೇಡಮ್, ಸ್ವಲ್ಪ ಮಧು ಕೊಡಿ ಮೇಡಮ್, ಸ್ವಲ್ಪ ತಂಬಾಕು ಕೊಡಿ ಮೇಡಮ್. ನನಗೆ ನಿದ್ದೆ ಬರಲ್ಲ, ನನಗೆ ಊಟ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಹುಚ್ಚರಾಗಿ ಆಗ್ತದೆ, ನನಗೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಆಗಲ್ಲ, ನನಗೆ ಸಾಯುವಂತೆ ಆಗ್ತದೆ ಮೇಡಮ್. ಅವರ ತಲೆಯ ಕೂದಲನ್ನು ಅವರು ಎಳೆಯುವ ಸ್ಥಿತಿ ನೋಡಿದ್ರೆ ಯಾವ ವ್ಯಕ್ತಿಗೂ ಕೂಡ ಈ ವ್ಯಸನ ಬೇಡ ಅಂತೇಳಿ ಕಾಣ್ತದೆ. ನಾವೇನು ಕೊಡುವುದಿಲ್ಲ ಅವರಿಗೆ ನಾವು ಸಮಾಧಾನ ಮಾಡ್ತೇವೆ, ಸಬ್ಸ್ಟಿಟ್ಯೂಟ್ ಕೊಡ್ತೇವೆ, ನಿಕೋಟಿನ್ ಕೊಡ್ತೇವೆ, ಚಾಕ್ಲೇಟ್ಸ್ ಕೊಡ್ತೇವೆ, ಅಥವಾ ಮಲ್ಟಿ ವಿಟಮಿನ್ಸ್ ಕೊಟ್ಟು ಅಲ್ಲಿಂದ ಅವರಿಗೆ ವಾಪಸ್ ತರ್ತೇವೆ. ಆದ್ರೆ ಇವರು ಏನ್ ಮಾಡ್ತಾರೆ ಗೊತ್ತಾ, ಈ ಅಭ್ಯಾಸಕ್ಕೆ ಬಲಿಯಾದವರು ಟೂತ್ ಪೇಸ್ಟ್ ತಿಂತಾರೆ, ಕಾಗದಗಳನ್ನು ತಿಂತಾರೆ, ಪೇಪರ್, ನ್ಯೂಸ್ ಪೇಪರ್ ಅಲ್ಲಿ ಕೂಡ ಕೆಮಿಕಲ್ ಇದೆ. ನಾವು ಸರ್ಫ್ ಬಟ್ಟೆ ಒಗೆಯಲಿಕ್ಕೆ ಕೊಟ್ಟರೆ ಸರ್ಫನ್ನ ಪೇಪರ್ ಅಲ್ಲಿ ಕಟ್ಟಿಕೊಂಡು ಬಾಯಲ್ಲಿ ಹಾಕ್ತಾರೆ. ಸರ್ಫ್ ಕೊಡುವುದನ್ನು ನಿಲ್ಲಿಸಿದೆವು. ವಾಷಿಂಗ್ ಸೋಪ್ ಕೊಟ್ಟರೆ ಅದನ್ನು ಗುದ್ದಿ ಬಿಟ್ಟು ಅದನ್ನು ಪೇಪರ್ ಅಲ್ಲಿ ಹಾಕಿ ಅವರು ತಿಂತಾರೆ. ಬೀಡಿಯನ್ನ ರೋಲ್ ಮಾಡಿ, ಅಂದ್ರೆ ಬೀಡಿ ರೋಲ್ ಮಾಡ್ತಾರಲ್ಲ ಅದೇ ರೀತಿ ಪೇಪರ್ಗಳನ್ನ ರೋಲ್ ಮಾಡಿ ನಮ್ಮ ತೆಂಗಿನಕಾಯಿಯ ನಾರು ಅಥವಾ ಟೀ ಪೌಡರ್ ಬಳಸಿದ್ರೆ ಅದರಲ್ಲಿ ಹಾಕಿಬಿಟ್ಟು ಬೀಡಿ ಎಳಿತಾರೆ. ಮೇಡಮ್ ಹೊಗೆಬೇಕು, ಆಗಲ್ಲ. ಏನು ಸಿಗದಿದ್ರೆ ನಿಮ್ಮ ಗೋಡಿಯನ್ನ ಕೆರವಿ ಅದರಲ್ಲಿರುವ ಪೇಂಟ್ ಅನ್ನು ತೆಗೆದು ಅದನ್ನು ಪೇಪರ್ ಅಲ್ಲಿ ಹಾಕಿ ಬಾಯಲ್ಲಿ ಇಡ್ತಾರೆ. ಮೆಣಸು ಸಿಕ್ಕಿದ್ರೆ ಮೆಣಸು, ಬೆಳ್ಳುಳ್ಳಿ ಸಿಕ್ಕಿದ್ರೆ ಬೆಳ್ಳುಳ್ಳಿ, ಶುಂಠಿ ಸಿಕ್ಕಿದ್ರೆ ಶುಂಠಿ, ಇದನ್ನ ತಂದು ಇಡ್ತಾರೆ. ನೋಡಿ ಅವ್ರು ಹೇಳ್ತಾರೆ, ಮೇಡಮ್ ನಮಗೆ ಮನಸ್ಸಿದೆ ಮೇಡಮ್, ಬಿಡ್ಲಿಕ್ಕೆ ಮನಸ್ಸಿದೆ, ಆಗ್ತಾ ಇಲ್ಲ. ಬಂಧುಗಳೇ, ಒಂದು ಮನಸ್ಸಲ್ಲಿ ಒಮ್ಮೆ ನಾವು ಅದಕ್ಕೆ ಬಲಿಯಾದ್ರೆ ನಮಗೆ ವಾಪಸ್ ಬರಲಿಕ್ಕೆ ಕಷ್ಟ. ಇದು ನಾನು ನಿಮಗೆ ಕೊಡುವಂತಹ ಸಾಕ್ಷಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬರುವವರು 34 ಮಂದಿ ಕೂಡ ಪ್ರಾರಂಭ ಮಾಡಿದ ಒಂದೇ ಹಂತದಲ್ಲಿ. ನಾನು ಒಮ್ಮೆ ಸೇರ್ತೇನೆ, ನಾನು ಒಮ್ಮೆ ಕುಡಿತೇನೆ, ಸ್ವಲ್ಪ ಕುಡಿತೇನೆ, ತಿಂಗಳಿಗೊಮ್ಮೆ ಬಿಯರ್ ಕುಡಿತೇನೆ, 1 ಗ್ಲಾಸ್, ಸ್ವಲ್ಪ ವೈನ್ ಕುಡಿತೇನೆ, ಏನಾಗಲ್ಲ. ಆದ್ರೆ ಇವತ್ತೆಲ್ಲರೂ ಬಲಿಯಾಗಿ ನಮ್ಮ ಡಿಅಡಿಕ್ಷನ್ ಸೆಂಟರ್ಗಳು, ನಮ್ಮ ಒಂದು ಡಿಅಡಿಕ್ಷನ್, ತುಂಬಾ ಡಿಅಡಿಕ್ಷನ್ ಸೆಂಟರ್ಗಳಿದೆ. ಅವರ ಮನಸ್ಥಿತಿ ಅಥವಾ ಮಾನಸಿಕ ಸ್ಥಿತಿ ಸಮಸ್ಯೆಯಾಗಿದೆ. ಆಲೋಚನೆ ಮಾಡಿ, ನಮ್ಮ ಸಮಾಜ ಇನ್ನು ಮುಂದೆ ಎಲ್ಲಿಗೆ ಮುಟ್ಬಹುದು. ಒಬ್ಬ ಹುಡುಗ ಬಂದಿದ್ದ ಡೆಲ್ಲಿಯಿಂದ. ಅವನು ಮೆರೈನ್ ಇಂಜಿನಿಯರಿಂಗ್ ಮಾಡಿದ ಹುಡುಗ. ನಮಗೆ ಗೊತ್ತುಂಟು ಮೆರೈನ್ ಇಂಜಿನಿಯರಿಂಗ್ ಎಷ್ಟು ಒಳ್ಳೆಯ ಕೋರ್ಸ್ ಅಂತ. ಅದರೊಟ್ಟಿಗೆ ಅವನು ನೆಬೂಶ್ ಕೋರ್ಸ್ ಕೂಡ ಮಾಡಿಬಿಟ್ಟು ನಮ್ಮ ಸೆಂಟರಿಗೆ ಹೇಗೆ ಬಂದ ಅಂತ ಹೇಳಿರುವ ಕತೆ ಉಂಟು. ಅವನು 10ನೇ ಕ್ಲಾಸ್ ಅಲ್ಲಿ ಇರುವಾಗ ಬೀಡಿ ಎಳೆಯಲಿಕ್ಕೆ ಶುರು ಮಾಡಿದ, ಶರಾಬು ಕುಡಿದ, ಡಿಗ್ರಿಗೆ ಹೋಗುವಾಗ ಸಿಗರೇಟ್ ಸೇರ್ಲಿಕ್ಕೆ ಶುರು ಮಾಡಿದ, ಇಂಜಿನಿಯರಿಂಗ್ ಮಾಡುವಾಗ ಯಾರೋ ಒಬ್ಬನ ಅವನಿಗೆ ಗಾಂಜದ್ದು ಪರಿಚಯ ಮಾಡಿಕೊಟ್ರು, ಗಾಂಜಾ ಎಳೆಯಲಿಕ್ಕೆ. ಇದರ ಎಲ್ಲ ನಡುವೆ ಅವನ ವಿದ್ಯಾಭ್ಯಾಸವನ್ನು ಮುಗಿಸಿದ. ಮುಂಬೈಗೆ ಕೆಲಸಕ್ಕೆ ಅಂತೇಳಿ ಹೋದ. ಅಲ್ಲಿ ಹೋಗುವಾಗ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅವನಿಗೆ ಹುಚ್ಚರಾಗಿ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಇದೆಲ್ಲ ಅವನ ದೇಹದೊಳಗೆ ಏನು ಹೋಗಿತ್ತು, ಅವನ ಸಮತೋಲನವನ್ನು ಹೋಗಿತ್ತು. ಅವನು ಒಂದು ದಿವಸ ಮೈ ಮೇಲೆ ಏನೋ ಬಟ್ಟೆ ಇಲ್ಲದೆ ಮುಂಬೈಯಿಂದ ಉಡುಪಿ ತನಕ ಟ್ರೈನ್ ಅಲ್ಲಿ ಓಡಿ ಬಂದಿದ್ದಾನೆ. ಆಲೋಚನೆ ಮಾಡಿ ಯಾವ ಹಂತಕ್ಕೆ ಮುಟ್ಟಿದ್ದಾನೆ ಅಂತ ಹೇಳಿ. ಉಡುಪಿಯಲ್ಲಿ ಅವನ ಮಾವ ಅವನಿಗೆ ಒಂದು ಲುಂಗಿ ಸುತ್ತಿ ನಮ್ಮ ಡಿಅಡಿಕ್ಷನ್ ಸೆಂಟರ್ಗೆ ತಂದ್ರು. ನಾನು ಮಾತಾಡ್ಲಿಕ್ಕೆ ಅಂತೇಳಿ ಹೋದೆ ಅವನ ಹತ್ರ. ನನಗೆ ಹೇಳಿದಷ್ಟೇ, ನಿನಗೆ ದುಡ್ಡು ಬೇಕಿತ್ತಲ್ಲ, ನೀನು ಹೋಗು, ನೀನು ದುಡ್ಡಿಗೋಸ್ಕರ ಹೋದಿಯಲ್ಲ ನನ್ನನ್ನು ಬಿಟ್ಟು ಹೋಗು. ನನಗೆ ಏನಂತೇಳಿ ಅರ್ಥ ಆಗ್ಲಿಲ್ಲ. ನಾನು ಸುಮ್ಮನೆ ಅದೇ. ಅವನ ಅಮ್ಮನಿಗೆ ಫೋನ್ ಮಾಡಿದೆ, ಅಮ್ಮ ಬನ್ನಿ ಒಮ್ಮೆ ಕೌನ್ಸಿಲಿಂಗ್ ಮಾಡ್ಬೇಕು. ಅಮ್ಮ ಬಂದ್ರು. ಬಂದಾದ್ಮೇಲೆ ನಾನು ಅಮ್ಮನ ಹತ್ರ ಕೇಳಿದೆ, ನಿಮ್ಮ ಒಂದು ಕುಟುಂಬದ ಪರಿಸ್ಥಿತಿ ಏನಮ್ಮ, ನನಗೊಂದು ವಿವರವಾಗಿ ಹೇಳಿ. ಆ ಅಮ್ಮ ನನ್ನ ಹತ್ರ ಹೇಳಿದ್ರು, ಮೇಡಮ್ ನಮ್ದೊಂದು ಒಳ್ಳೆಯ ಕುಟುಂಬ, ನನ್ನ ಗಂಡ ಬ್ಯಾಂಕ್ ಮ್ಯಾನೇಜರ್, ನಾನು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂತ ಹೇಳಿ ಮಕ್ಕಳನ್ನು ನನ್ನ ಅಮ್ಮನ ಕೈಯಲ್ಲಿ, ಅಜ್ಜಿಯ ಕೈಯಲ್ಲಿ ಬಿಟ್ಟು ನಾನು ಫಾರಿನಿಗೆ ಹೋದೆ, ವಿದೇಶಕ್ಕೆ ಹೋದೆ. ಇಲ್ಲಿ ಮಕ್ಕಳು ಅಜ್ಜಿಯ ಕೈಯಲ್ಲಿ ಬೆಳೆದ್ರು. ಅಜ್ಜಿಯ ಕೈಯಲ್ಲಿ ಬೆಳೆಯುವಾಗ ಮಗಳು ಒಂದು ಫ್ರೆಂಡ್ಶಿಪ್ ಆಯ್ತು ಒಂದು ಹುಡುಗನ ಜೊತೆ. ಅವಳು ಆ ಫ್ರೆಂಡ್ಶಿಪ್ ಜೊತೆ ಬೆಳೀತಾ ಇದ್ಲು. ಈ ಮಗ ಬೀಡಿ ಎಳಿಲಿಕ್ಕೆ, ಶರಾಬು ಕುಡಿಲಿಕ್ಕೆ, ಸಿಗರೇಟ್ ಸೇರ್ಲಿಕ್ಕೆ ಪ್ರಾರಂಭ ಮಾಡಿದ. 7 ವರ್ಷ ಆದ್ಮೇಲೆ ಅಮ್ಮ ವಾಪಸ್ ಬಂದ್ರು. ಸಾಕು, ಇನ್ನು ದುಡಿದದ್ದು ಸಾಕು, ಬೇಕಾದಷ್ಟು ದುಡ್ಡು ಆಗಿದೆ. ಬಂದ ಮೇಲೆ ಮಗಳು ಅಮ್ಮ ಹೇಳಿದ್ದು ಕೇಳಲ್ಲ. ಯಾಕೆಂತ ಹೇಳಿದ್ರೆ ಮಗಳು ಅಮ್ಮನ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾಳೆ. ಅಮ್ಮ ಹೇಳಿದ್ರೆ ಮಗಳಿಗೆ ಆಗಲ್ಲ, ಮಗಳು ಹೇಳಿದ್ದು
ಅಮ್ಮನಿಗೆ ಆಗಲ್ಲ. ಆ ಹೊತ್ತಲ್ಲಿ ಒಂದು ದಿವಸ ಅಮ್ಮನಿಗೆ ಮತ್ತು ಮಗಳಿಗೆ ಜಗಳ ಆಗ್ತದೆ. ಮಗಳು ಇಷ್ಟೇ ಹೇಳ್ತಾರೆ, ಒಂದೇ ಈ ಮನೆಯಲ್ಲಿ ನೀನಿರ್ಬೇಕು ಅಥವಾ ನಾನಿರ್ಬೇಕು, ನೀನು ಹೇಳಿದ್ದನ್ನ ಕೇಳಿಕೊಂಡು ನನಗೆ ಇರ್ಲಿಕ್ಕಾಗಲ್ಲ, ನಾನು ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾರೆ. ಜಗಳದಲ್ಲಿ ಅವಳು ಮನೆ ಬಿಟ್ಟು ಹೋಗ್ತಾಳೆ. ಅಷ್ಟಾಗುವಾಗ ಅಪ್ಪ ಬರ್ತಾನೆ ಕೆಲಸದಿಂದ, ನಡುವೆ ದಾರಿಯಲ್ಲೇ ಸಿಗ್ತಾಳೆ. ಏನಾಯ್ತು ಮಗಳೇ? ಇಲ್ಲ ಅಮ್ಮ ನಾನೇ ಹೇಳಿದ್ದು ಕೇಳಲ್ಲ, ಅಮ್ಮನೊಟ್ಟಿಗೆ ಜೀವನ ಮಾಡ್ಲಿಕ್ಕೆ ನನಗಾಗಲ್ಲ, ನಾನು ಹೋಗ್ತೇನೆ. ಸಮಾಧಾನದಿಂದ ಅಪ್ಪ ಮಗಳನ್ನು ವಾಪಸ್ ತರ್ತಾರೆ. ಮನೆಯ ಹೊಸಿಲು ದಾಟಿದ್ದೇ ಸಾಕಿದೆ. ಅಮ್ಮ ಹೇಳ, ಯಾಕೆ ಇವಳನ್ನು ಕರ್ತಂದೆ ನೀನು? ಇವಳು ನಾನು ಹೇಳಿದ್ದು ಯಾವುದು ಕೇಳಲ್ಲ, ಇವಳು ನನಗೆ ಎದುರು ವಾದಿಸ್ತಾಳೆ, ಇವಳು ಮನೆಗೆ ಬರುದು ಬೇಡ, ಒಂದೇ ಅವಳಿರ್ಬೇಕು ನಾನಿರ್ಬೇಕಂತ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ, ಅವಳನ್ನು ಯಾಕೆ ಕರ್ತೆ? ಎಷ್ಟು ಪ್ರೀತಿಯಿಂದ ಅಪ್ಪ ಕರೆತಂದನ, ಅಷ್ಟೇ ಸಿಟ್ಟಿನಿಂದ ದೂರ ದೂಡಿ ಒಂದು ಕೆನ್ನೆಗೊಂದು ಟಪಾಲ್ ಅಂತ ಹೇಳಿ ಕೊಡ್ತಾನೆ. ಮಗಳಿಗೆ ಸಿಟ್ಟು, ಅಮ್ಮನಿಗೆ ಸಿಟ್ಟು, ಅಪ್ಪನಿಗೆ ಸಿಟ್ಟು. ಈ ಸಿಟ್ಟಲ್ಲಿ ಆ ಮಗಳು ಅಪ್ಪ ಅಮ್ಮನಿಗೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕಂತ ಹೇಳಿ ಒಳಗಡೆ ಸೊಳ್ಳೆಗಿಟ್ಟ ಲಿಕ್ವಿಡೇಟರ್ ಅನ್ನು ತೆಗೆದು ಕುಡಿತ. ನಾವೆಲ್ಲ ಅನಿಸೋದೇನು, ಲಿಕ್ವಿಡೇಟರ್ ಏನು ಮಾಡಲ್ಲ ಅಲ್ವಾ? ಮಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಬೇಕಿತ್ತು, ಅಪ್ಪ ಅಮ್ಮನಿಗೆ ಸಿಟ್ಟಲ್ಲಿ ಮಗಳನ್ನ ದಬಾಯಿಸ್ಲಿಕ್ಕೆ ಬೇಕಿತ್ತು. ಇಷ್ಟೇ ಆದದ್ದು. ಸ್ವಲ್ಪ ಸಮಯದ ನಂತರ ಆ ಮಗಳಿಗೆ ಉಸಿರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ದಮ್ ಕರ್ತಾ ಇದೆ. ಆವಾಗ ಕರೀತಾಳೆ, ಅಪ್ಪ ಅಮ್ಮ ನನಗೆ ಏನಾದ್ರೂ ಮಾಡಿ, ನನಗೆ ಬಚಾವ್ ಮಾಡಿ. ಓಡಿ ಬಂದು ನೋಡಿದ ಅಪ್ಪ ಅಮ್ಮ ಮಗಳು ಉಸಿರು ಬಿಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾಳೆ, ಬಾಯಿಂದ ನೊರೆ ಬರ್ತಾ ಇದೆ. ಇದನ್ನು ನೋಡಿದ ಅಪ್ಪ ಅಮ್ಮನ ಕೋಪ ಕೂಡ ತಣ್ಣಗಾಯ್ತು. ಇಬ್ಬರು ಕೂಡ ಮಗಳನ್ನ ಎತ್ತಿಕೊಂಡು ಡಾಕ್ಟರ್ ಹತ್ರ ಹೋಗಿ ಹೇಳ್ತಾರೆ, ನೀವು ಹೇಳಿದಾಗೆ ಡಾಕ್ಟ್ರೇ ನನ್ನ ಮಗಳನ್ನು ಬದುಕಿಸಿ. ಡಾಕ್ಟರ್ ಹತ್ರ ಏನು ಹೇಳಿಲ್ಲ, ಮಗಳಿಗೆ ಏನಾಗಿದೆ, ಮನೆಯಲ್ಲಿ ಏನು ಕಥೆ ಆಗಿದೆ ಅಂತ. ಮಗಳನ್ನು ನೋಡಿದ, ಈ ಹುಡುಗಿಯನ್ನು ನೋಡಿದ ಡಾಕ್ಟರ್ ಇವಳಿಗೆ ಪಿಟ್ಸ್ ಬಂದಿದೆ ಅಂತ ಹೇಳಿ ಪಿಟ್ಸ್ ಇದ್ದು ಇಂಜೆಕ್ಷನ್ ಕೊಡ್ತಾರೆ. ಮಗಳು ಅದೇ ಟೇಬಲ್ ಅಲ್ಲಿ ಸತ್ತು. ಈ ಹುಡುಗ ನಾವು ಟ್ರೀಟ್ಮೆಂಟ್ ಮಾಡಿದೆವು, ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಇನ್ನೊಂದು ಆಸ್ಪತ್ರೆಗೆ ನಾವು ಅವನನ್ನ ರೆಫರ್ ಮಾಡಿದೆವು. ಇವತ್ತು ಕೂಡ 99% ಅವನು ಇರುವುದು, 100% ಆಗ್ಲಿಲ್ಲ ಬಂಧುಗಳೇ. ಯಾಕಂತ ಹೇಳಿದ್ರೆ ಏನು ಮಾದಕ ವಸ್ತುಗಳನ್ನು ಅವನು ತಕ್ಕೊಂಡಿದ್ದಾನೆ, ಇವತ್ತಿಗೆ ಕೂಡ ಅವನಿಗೆ ಅದು ಸಮಸ್ಯೆ ಮಾಡಿದೆ. ಅವನ ಮೆದುಳಿನ ಮೇಲೆ ಸಮಸ್ಯೆ ಮಾಡಿದೆ, ಅವನ ನರಗಳ ಮೇಲೆ ಸಮಸ್ಯೆ ಮಾಡಿದೆ, ಅವನ ನೆನಪಿನ ಶಕ್ತಿಯ ಮೇಲೆ ಸಮಸ್ಯೆ ಮಾಡಿದೆ. ಇವತ್ತು ಕೂಡ ಅವನಿಗೆ ಒಂದು ಇಡೀ ವ್ಯಕ್ತಿಯಾಗಿ, ನಾರ್ಮಲ್ ವ್ಯಕ್ತಿಯಾಗಿ ಬದುಕಲಿಕ್ಕೆ ಆಗಲ್ಲ. ಆದ್ರೆ ಅಮ್ಮ ಏನು ಆವತ್ತು ಮಾಡ್ಲಿಲ್ಲ ಕೆಲಸ ಸಣ್ಣದಿರುವಾಗ, ಇವತ್ತು ಮಾಡ್ತಾ ಇದ್ದಾರೆ. ಮಗನನ್ನ ಕೆಲಸಕ್ಕೆ ತಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಬಿಟ್ಟು ಮನೆಗೆ ಬಂದು ಪುನಃ ಕೆಲಸ ಆದ್ಮೇಲೆ ವಾಪಸ್ ತಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ನನ್ನ ಹತ್ರ ಕೂಗಿಕೊಂಡು ಹೇಳಿದ ಮಾತು ಒಂದು, ಅಮ್ಮ ಮೇಡಮ್ ನಮ್ಮ ಹತ್ರ ಎರಡೆರಡು ಬಂಗ್ಲೆ ಇದೆ ಮೇಡಮ್, ಕಾರ್ ಇದೆ, ಬಂಗಾರ ಇದೆ, ಬೇಕಾದಷ್ಟು ದುಡ್ಡು ಇದೆ, ಆಸ್ತಿ ಇದೆ, ಆದ್ರೆ ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿಲ್ಲ. ನಾವಿವತ್ತು ಮಾಡ್ಬೇಕಾದದ್ದು ಇಷ್ಟೇ, ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ಸ್ವಾಸ್ಥ್ಯ ಆಗ್ಬೇಕು, ನಮ್ಮ ಕುಟುಂಬಗಳು ಚೆನ್ನಾಗಿ ಆಗ್ಬೇಕಂತ ಹೇಳಿದ್ರೆ ಇದು ಏನಿದೆ ಮಾದಕ ವಸ್ತುಗಳನ್ನ ಅದನ್ನ ಒದ್ದು ಓಡಿಸೋದು. ಹೀಗೆ ಒದ್ದು ಓಡಿಸೋದು. ನಮ್ಮ ಮಕ್ಕಳನ್ನ ಪ್ರೀತಿಸೋಣ, ನಮ್ಮ ಮಕ್ಕಳನ್ನ ಅರ್ಥ ಮಾಡಿಕೊಳ್ಳೋಣ, ಅವರಲ್ಲಿ ಆಗುವ ಬದಲಾವಣೆಗಳನ್ನು ನೋಡೋಣ. ಒಂದು ವೇಳೆ ಇದು ವಿಷಯಗಳು ಕಂಡಲ್ಲಿ ಸೂಕ್ತ ವ್ಯಕ್ತಿಗಳಿಗೆ ಮಾಹಿತಿ ಕೊಟ್ಟು ಅದರ ವಿರುದ್ಧ ಹೋರಾಡಿ ಅದಕ್ಕೆ ಚಿಕಿತ್ಸೆ ಕೊಡೋಣ. ನಾವು ಕೆಲವೊಮ್ಮೆ ಮಾಡುದು ಏನು ಗೊತ್ತುಂಟ, ನನ್ನ ಮಗನಿಗೆ ಏನಾಗ್ಲಿಲ್ಲ, ನನ್ನ ಮಗ ಕೆಲವರು ಹೇಳುದುಂಟು, ನನ್ನ ಮಗ ಒಳ್ಳೆಯ ಮಗ ಮೇಡಮ್, ನನ್ನ ಮಗಳು ಒಳ್ಳೆಯವಳು. ನನಗೆ ಒಬ್ಬರು ಮೊನ್ನೆ ಒಂದು ಫೋನ್ ಮಾಡಿದ್ರು, ಮಗಳ ಮೇಲೆ 5 kg ಇದೆ, 17 ವರ್ಷದ ಮಗಳು. ಏನು ಮಾಡುವುದಂತೇಳಿ ಗೊತ್ತಾಗಲ್ಲ. ಅಪ್ಪ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಕೊನೆಗೆ ನನಗೆ ಫೋನ್ ಮಾಡಿದ್ರು, ಮೇಡಮ್ ಎಂತ ಮಾಡುದು ಮೇಡಮ್, ನನ್ನ ಒಂದು ಕಥೆಯನ್ನು, ನನ್ನ ಒಂದು ವ್ಯಥೆಯನ್ನು ಕೇಳಿ ಮೇಡಮ್. ನಾನು ಕೇಳಿದೆ, ಸಮಾಧಾನದಲ್ಲಿ ಕೇಳಿದೆ. ಮಾತಾಡುವಾಗ ಅವರು ಎಷ್ಟು ಕಡೆ ಹೋಗಿದ್ದಾರೆ, ಮಗಳದ್ದು ತಪ್ಪು ಯಾರು ಹೇಳುದಿಲ್ಲ. ಮಗಳನ್ನ ಪ್ರೀತಿಯಿಂದ ನೋಡಿ, ಮಗಳನ್ನ ಪ್ರೀತಿಯಿಂದ, ಇವರು ಪ್ರೀತಿಯಿಂದ ನೋಡ್ತಾರೆ, ಆದ್ರೆ ಎಷ್ಟು ಪ್ರೀತಿಯಿಂದ ನೋಡ್ತಾರ ಅಷ್ಟೇ ವಿರುದ್ಧವಾದ ಒಳಗಡೆ ಮಾದಕ ವಸ್ತುಗಳ ಪ್ರವೇಶ ಆಗಿದೆ. ಅವಳ ಮೆದುಳು ಕೆಲಸ ಮಾಡುದು ಮಾದಕ ವಸ್ತುಗಳ ಒಟ್ಟಿಗೆ ಮಾತ್ರ. ಅವರೆಲ್ಲ ಹೇಳಿದ ಮೇಲೆ ಹೇಳಿದೆ, ಇವಳಿಗೆ ಕೌನ್ಸಿಲಿಂಗ್ ವರ್ಕ್ ಆಗಲ್ಲ, ಆಪ್ತ ಸಮಾಲೋಚನೆ ಹೋಗ್ತಾರೆ. ದೇವರೇ ಇಳಿದು ಬಂದು ಅವಳಿಗೆ ಬಂದು ನೋಡಮ್ಮ ಹಾಗೆ ಮಾಡ್ಬೇಡ ಅಂತ ಹೇಳಿದ್ದು ಕೂಡ ಅವಳಿಗೆ ಅರ್ಥ ಆಗಲ್ಲ. ಫಸ್ಟ್ ಅವಳನ್ನ ಟ್ರೀಟ್ಮೆಂಟ್ಗೆ ಹಾಕಿ. ಯಾವಾಗ ನಾವು ನಮ್ಮ ಮಕ್ಕಳಲ್ಲಿ ತೊಂದರೆಗಳನ್ನು ಕಾಣಲಿಕ್ಕೆ ನೋಡ್ತೇವ, ಫಸ್ಟ್ ಅವರನ್ನ ಟ್ರೀಟ್ಮೆಂಟ್ಗೆ ಕೊಟ್ಟ ಮೇಲೆ ಅವರಿಗೆ ಸರಿ ಆಗ್ತದೆ. ಅವಳ ಮೇಲೆ 5 kg ಇರುವುದರಿಂದ ಅವಳು JJB ಆಕ್ಟ್ ಅಲ್ಲಿ ಇದ್ದು ಕೇಸ್ ಇತ್ತು ಅವಳ ಮೇಲೆ. JJB ಅವರ ಹತ್ರ ಹೇಳಿ ಕೇಳಿದೆ ನಾನು, ಅವಳಿಗೆ ಟ್ರೀಟ್ಮೆಂಟ್ಗೆ ಆರ್ಡರ್ ಕೊಡ್ಲಿಕ್ಕೆ ಹೇಳಿ. ಟ್ರೀಟ್ಮೆಂಟ್ಗೆ ಆರ್ಡರ್ ಕೊಟ್ಟರು, ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಳೆ ಹುಡುಗಿ, ಚೆನ್ನಾಗಿ ಆಗ್ತದೆ. ನಾವು ಈ ಸಮಸ್ಯೆಗಳನ್ನು ಕಂಡಾಗ ಅದರ ವಿರುದ್ಧ ಹೋರಾಡ, ನಾವು ಕಂಗಾಲಾಗೋದು ಬೇಡ. ನಮ್ಮ ಮಧ್ಯನೇ ಇದೆ, ಯಾವಾಗ ನಮ್ಮ ಮನೆ ನುಸುಳ್ತದೆ ಅಂತ ಹೇಳಿಕ್ಕೆ
ಆಗುದಿಲ್ಲ. ನಿಮ್ಮ ಮಕ್ಕಳನ್ನ ಪರೀಕ್ಷಿಸಿ. ನಿಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ನೋಡಿ ನಿಮ್ಮ ಮಕ್ಕಳಲ್ಲಿ ಬದಲಾವಣೆಗಳಾಗ್ತದ. ನಿಮ್ಮ ಮಕ್ಕಳ ಬ್ಯಾಗ್ ಅಲ್ಲಿ ಏನಿದೆ? ಫೆವಿಕಾಲ್ ಇದೆನಾ? ವೈಟ್ನರ್ ಇದೆನಾ? ಫೆವಿ ಬಾಂಡ್ ಇದೆನಾ? ನೇಲ್ ಪಾಲಿಶ್ ಇದೆನಾ? ನೇಲ್ ಪಾಲಿಶ್ ರಿಮೂವರ್ ಇದೆನಾ? ಐಡಕ್ಸ್ ಯೂಸ್ ಮಾಡ್ತಾರ? ಉಪಯೋಗಕ್ಕೆ ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಅದನ್ನು ದುರುಪಯೋಗ ಪಡಿಸಿಕೊಂಡ್ರೆ ಅದು ಕೂಡ ಒಂದು ಡ್ರಗ್ಸ್. ಮೆಡಿಸಿನ್ಸ್ ನಾವು ಮೆಡಿಕಲ್ಗಳಲ್ಲಿ ತಗೊಳ್ಳುವಂತದ್ದು ಉಪಯೋಗ ಇಲ್ಲದೆ ನಾವು ಉಪಯೋಗಿಸ್ತೇವೆ, ಆದ್ರೆ ಅದು ಕೂಡ ಡ್ರಗ್ಸ್. ಒಂದು ವಸ್ತುಗಳು ನಮ್ಮ ಜೀವನದ ಮೇಲೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರ್ತದೆ ಆದ್ರೆ ಅದು ಡ್ರಗ್ಸ್ ಅಂತೇಳಿ ಹೇಳ್ಬೋದು. ನಾನು ಮೊನ್ನೆ ಒಂದು ಕಾಲೇಜಿಗೆ ಹೋದೆ, ಫಾದರ್ ಚಾಕ್ಲೇಟ್ ಬಗ್ಗೆ ಹೇಳಿದ್ರು, ಯುಟಿ ಖಾದರ್ ಸರ್ ಕೂಡ ಹೇಳಿದ್ರು ಚಾಕ್ಲೇಟ್ ಬಗ್ಗೆ. ನನಗೊಂದು ಟೀಚರ್ ಹೇಳಿದ್ರು, ಒಬ್ಬ ಹುಡುಗ ಕ್ಲಾಸಲ್ಲಿ ಇಡೀ ದಿವಸ ಮಲಗ್ತಾನಂತ, ಕಾಲೇಜ್ ಹುಡುಗ. ಈ ಟೀಚರ್ಗೆ ನೋಡಿ 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 ಸಾಕಾಯ್ತು. ಯಾಕಪ್ಪ ಮಲಗ್ತಿ? ಏನಾಗಿದೆ? ನೀನು ಹುಷಾರಿಲ್ವಾ? ಮನೆಯಲ್ಲಿ ತೊಂದ್ರೆನಾ? ಇಲ್ಲ ಟೀಚರ್, ಏನಿಲ್ಲ, ನನಗೆ ಏನಾಗ್ತಾ ಇಲ್ಲ, ನಾನು ಹುಷಾರಿದ್ದೇನೆ. ಇಲ್ಲಪ್ಪ ನೀನು ಮಲಗ್ತಿ, ಏನೋ ಸಮಸ್ಯೆ ಇರಬೇಕು ನಿನಗೆ. ಮಾತಾಡಿ ಮಾತಾಡಿ ಒಂದು 2-3 ದಿವಸ ಆದ್ಮೇಲೆ ಈ ಹುಡುಗ ಬಾಯಿ ಬಿಡ್ತಾನಂತೆ, ಟೀಚರ್ ನಾನು ಸಾಯಂಕಾಲ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತೇನೆ, ಅಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಹೋದಾಗ ನನಗೊಂದು ಅಂಕಲ್ ಚಾಕ್ಲೇಟ್ ಕೊಡ್ತಾರೆ, ಆ ಚಾಕ್ಲೇಟ್ ತಿಂದ ಮೇಲೆ ನನಗೆ ಹೀಗೆ ಆಗ್ತದೆ, ನನಗೆ ಮಲಗುವ ಅಂತೇಳಿ ಆಗ್ತದೆ, ನಿದ್ದೆನೆ ಬರ್ತದೆ, ಇದಾಗ್ತದೆ. ನೋಡಿ, ಅವರು ಅದರ ವಿರುದ್ಧ ಮತ್ತೆ ಹುಡುಕಾಡಿದ್ರು, ಅದನ್ನೆಲ್ಲ ಅವರು ಮಾಡಿದ್ರು. ಇದೇ ರೀತಿ ನಮ್ಮ ಮಕ್ಕಳು ಬಂದು ಹೇಳುವಾಗ ನಮ್ಮ ಮಕ್ಕಳು ಏನು ತಿಂತಾರೆ? ಇವತ್ತು ಚಾಕ್ಲೇಟ್ಗಳು ಸಿಗ್ತದೆ, ಬೇರೆ ಬೇರೆ ತರಹದ ಚಾಕ್ಲೇಟ್ಗಳು, ಮಿಲ್ಕ್ ಶೇಕ್ಗಳಲ್ಲಿ ಆಗ್ತಾರೆ, ಐಸ್ ಕ್ರೀಮ್ಗಳಲ್ಲಿ ಆಗ್ತಾರೆ. ಯಾವುದೇ ವಸ್ತು ನಿಮ್ಮ ಜೀವದ ಒಳಗಡೆ ಹೋಗುವಾಗ ನಿಮ್ಮಲ್ಲಿ ಅಮಲುತನದ ಏನು ಅಮಲುತನ ಅಂಶ ಹೋಯಿತು, ನಮಗೆ ನಿದ್ದೆ ಬರ್ತದೆ, ನಮಗೆ ತೂಕಡಿಸಿದಾಗೆ ಆಗ್ತದೆ, ನಮಗೆ ತಲೆ ತಿರುಗಿದಾಗೆ ಆಗ್ತದೆ, ನಮಗೆ ತಲೆನೋವಾಗ್ತದೆ, ನಮಗೆ ವಾಕರಿಕೆ ಬಂದಾಗೆ ಆಗ್ತದೆ, ನಮಗೆ ಏನು ಬೇಡ ಅಂತೇಳಿ ಆಗ್ತದೆ, ಪುನಃ ಹೋಗಿ ಅದನ್ನು ತಕ್ಕೊಳ್ಳುವ ಅಂತ ಹೇಳಿ. ನೋಡಿ, ಎಲ್ಲ ಇವತ್ತು ಬಿಚ್ಚಿಟ್ಟಿದ್ದಾರೆ, ಮೊಬೈಲ್ಗಳಲ್ಲಿ, ಇಂಟರ್ನೆಟ್ ಅಲ್ಲಿ ಎಲ್ಲ ಸಿಗ್ತದೆ ವಿಷಯಗಳು. ಆದ್ರೆ ನಾವು ಜಾಗೃತರಾಗದಿದ್ರೆ ಇದರ ವಿರುದ್ಧ ಹೋರಾಡಲಿಕ್ಕೆ ಆಗುದಿಲ್ಲ. ಬಂಧುಗಳೇ, ನಾವೆಲ್ಲರೂ ಪ್ರತಿನಿತ್ಯ ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಈ ಒಂದು ಮಾದಕ ವಸ್ತುಗಳ ವಿರುದ್ಧ ನಾವು ಹೋರಾಡಲಿಕ್ಕೆ ಪಣ ತೊಡೋಣ. ಒಂದನೇದ್ದು. ಎರಡನೇದ್ದು, ನಮ್ಮ ದೈನಂದಿನ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸೋಣ. ಯಾಕಂತ ಹೇಳಿದ್ರೆ ಜಾಸ್ತಿ ಬಲಿ ಬಿಡುವವರು ಯಂಗ್ಸ್ಟರ್ಸ್, ಯುವಕರು, ಯುವತಿಯರು. ಇವತ್ತು ಯುವತಿಯರು ಜಾಸ್ತಿ. ಯಾಕಂತ ಹೇಳಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಕೌನ್ಸಿಲಿಂಗ್ಗೆ ಹೋಗ್ತೇನೆ. ನಾನು ಮೊನ್ನೆ ಕೌನ್ಸಿಲಿಂಗ್ಗೆ ಹೋಗುವಾಗ ನನಗೆ 4 ಮಂದಿ ಯುವಕರು ಸಿಕ್ಕಿದ್ರು. ಏನು ಮಾಡಿದ್ದು ಗೊತ್ತವರು? ಮಜಕ್ಕೋಸ್ಕರ. ಇವತ್ತು ಮಕ್ಕಳು ಪ್ರಾರಂಭ ಮಾಡುದೇ ಮಜಕ್ಕೋಸ್ಕರ. ನನಗೆ ಯಾರಿಲ್ಲ, ನನಗೆ ಮಾತಾಡ್ಲಿಕ್ಕೆ ಯಾರಿಲ್ಲ, ಡ್ರಗ್ಸ್ಗೆ ಹೋಗ್ತಾರೆ. ಯಾರೋ ಒಂದು ಫ್ರೆಂಡ್ಸ್ಗಳು ಹೇಳ್ತಾರೆ ಅಂತ ಡ್ರಗ್ಸ್ಗೆ ಹೋಗ್ತಾರೆ. ಇವರು 4 ಮಂದಿ ಒಂದು ದಿವಸ ಸಾಯಂಕಾಲ, ಅಂದ್ರೆ ಶನಿವಾರ ದಿವಸ, ವೀಕೆಂಡ್ ಪಾರ್ಟೀಸ್ ಅಂತ ಹೇಳಿ ಹೇಳ್ತದೆ. ನಮಗೆ ವೀಕೆಂಡ್ ಮಾಡ್ಲಿಕ್ಕೆ ಪುರ್ಸೋದಿಲ್ಲ, ಆದ್ರೆ ಕೂಡ ವೀಕೆಂಡ್ ಪಾರ್ಟಿ ಅಂತ ಹೇಳಿ ಮಣಿಪಾಲಕ್ಕೆ ಹೋಗ್ತದೆ. ಮಣಿಪಾಲದ ಪಬ್ ಅಲ್ಲಿ ಒಬ್ಬರು ಅಪರಿಚಿತರು ಇವರಿಗೆ ಡ್ರಗ್ಸ್ ಕೊಡ್ತಾರೆ. ನಾನು ಹೇಳಿದೆ, ನಿಮ್ಮ ಅಪ್ಪ ಅಮ್ಮ ಹೇಳಿಲ್ವಾ ಕಣವು, ನಿಮಗೆ ಯಾರೋ ಕೊಟ್ಟದ್ದು ತಗೊಳ್ಬಾರದು ಅಂತ ಹೇಳಿ ಹೇಳಿದ್ದಾರೆ ಮೇಡಮ್. ಆದ್ರೆ ಅವರು ಕೊಡುವಾಗ ನನಗೆ ಬೇಡ ಅಂತ ಹೇಳಿ ಹೇಳಲಿಕ್ಕೆ ಆಗ್ಲಿಲ್ಲ. ನಾವು ತಕ್ಕೊಂಡು ವಾಪಸ್ ಬಂದ್ರು. 1 ವಾರದ ನಂತರ ಇವರು ಬೈಕಲ್ಲಿ ಹೆಲ್ಮೆಟ್ ಇಲ್ಲದೆ ರೈಡ್ ಮಾಡಿದ್ರು. ಪೊಲೀಸರು ಹಿಡಿದ್ರು, ಇವರನ್ನ ಹಿಡಿದು ಟೆಸ್ಟ್ ಮಾಡುವಾಗ 2 ಕೂಡ ಪಾಸಿಟಿವ್. 4 ಮಂದಿ ಕೂಡ ಪಾಸಿಟಿವ್. 4 ಮಂದಿಗೆ ಕೂಡ FIR ಆಗಿದೆ. ಅವರು ನನ್ನ ಹತ್ರ ಹೇಳ್ತಿದ್ರು, ಮೇಡಮ್ ನಾವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ನಮ್ಮ ಜೀವನನೇ ಹೋಯಿತು. ಎಷ್ಟೋ ಮಂದಿ, ಇದು 1-2 ಕೇಸ್ ಹೇಳುವಂತದ್ದು, ಎಷ್ಟೋ ಮಂದಿ ಮಕ್ಕಳು ಈ ರೀತಿ ಬಲಿಯಾಗ್ತಾ ಇದ್ದಾರೆ, ಈ ರೀತಿ ತೊಂದರೆಗೆ ಸಿಕ್ಕಾಕೊಳ್ತಾ ಇದ್ದಾರೆ, ಅವರ ಭವಿಷ್ಯವನ್ನೇ ನಾಶ ಮಾಡ್ತದೆ. ಇದರಿಂದ ನಮ್ಮ ಕುಟುಂಬಗಳು ಇವತ್ತು ನಾಶ ಆಗ್ತಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳೋಣ. ನಾನು ಕೆಲವು ಅಂಶಗಳನ್ನ ನಿಮಗೆ ಹೇಳಿದ್ದೇನೆ, ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಅನಿಸ್ತದೆ. ಪ್ರತಿಯೊಬ್ಬರು ನಾವು ಎಚ್ಚೆತ್ತುಕೊಳ್ಳೋಣ. ಪ್ರತಿದಿನ ನಮ್ಮ ಸುತ್ತಮುತ್ತ ನಾವು ಫಸ್ಟ್ ಕ್ಲೀನ್ ಆಗಿರ್ಬೇಕು. ನಮ್ಮ ಸುತ್ತಮುತ್ತ, ನಮ್ಮ ಕುಟುಂಬ, ನಮ್ಮ ಸುತ್ತಮುತ್ತ ಈ ಮಾದಕ ವಸ್ತುಗಳನ್ನು ಬಳಸುವುದನ್ನ ನಿಲ್ಲಿಸಲಿಕ್ಕೆ ನಾವು ಪ್ರತಿಯೊಬ್ಬರು ಪಣ ತೊಡೋಣ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮೀಡಿಯಾ ಲೋಬೋ, ನಿಮ್ಮ ಅದ್ಭುತವಾದ ಭಾಷಣಕ್ಕೆ ಹಾಗೂ ನಮ್ಮ ಮನಸ್ಸನ್ನು ನೀವು ತೆರೆದಿದ್ದೀರಿ, ಹಾಗೂ ಸಾಮಾಜಿಕ ಕಳಕಳಿಯಿಂದ ಎಚ್ಚರಿಕೆಯ ಗಂಟೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸೋಣ. ನಮ್ಮ ಪ್ರೀತಿಯ ಕರೆಗೆ ಸ್ಪಂದನೆ ಕೊಟ್ಟು ಈ ಬೃಹತ್ ಜಾಗೃತಿ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮೆಲ್ಲರ ಪ್ರೀತಿಯ ಧರ್ಮ ಭಗಿನಿಯರಿಗೆ ನಮ್ಮ ಹೃದಯದಿಂದ ಅಭಿನಂದನೆಗಳು ಹಾಗೂ ಸ್ವಾಗತ. ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿದ್ದು ಇಂತಹ ಸಮಾಜದ ಒಳಿತನ ಕಾರ್ಯದಲ್ಲಿ ನಮಗೆ ಸಹಕಾರ ನೀಡುವ ಕಥೋಲಿಕ್ ಸಭೆಯ ಧರ್ಮ ಪ್ರಾಂತ್ಯದ ಅಧ್ಯಕ್ಷರಾದ ಶ್ರೀ ಆಲ್ವಿಂಡಿಸೋದ ಇವರಿಗೆ ಸ್ವಾಗತ ಹಾಗೂ ನಮನಗಳು. ಈ ಕಾರ್ಯಕ್ರಮಕ್ಕೆ ಬೇಕಾದ ರಕ್ಷಣೆಯನ್ನು ಹಾಗೂ ಕಾನೂನು ಪಾಲನೆ ಮಾಡಲು ಬಂದಿರುವ ಆರಕ್ಷಕರನ್ನು, ಅವರ ಮೇಲಾಧಿಕಾರಿಗಳನ್ನು ನಾವು ಹೃದಯದಿಂದ ಸ್ವಾಗತಿಸುತ್ತೇವೆ. ನಮ್ಮ ಸುತ್ತಮುತ್ತಲಿರುವ ಹಾಗೂ ವ್ಯಾಪಾರವನ್ನು ನಡೆಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಅಭಿನಂದಿಸುತ್ತೇವೆ. ಈ ವೇಳೆಯಲ್ಲಿ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗಾಗಿ
ಸಹಕರಿಸಿದ ಪ್ರತಿಯೊಬ್ಬರನ್ನು ಅಭಿನಂದಿಸಲು ಹಾಗೂ ಧನ್ಯವಾದ ಹೇಳಲು ನಮ್ಮ ನಡುವೆ ಬರುತ್ತಾ ಇದ್ದಾರೆ. ಸಾಮಾಜಿಕ ಸಂಪರ್ಕದ ಆಯೋಗದ ಸಂಚಾಲಕರಾಗಿರುವ ಶ್ರೀಮಾನ್ ಕ್ಲೆವಿನ್ ಸರ್ ಇವರನ್ನು ನಾನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಧನ್ಯವಾದ ಕಾರ್ಯಕ್ರಮದ ನಂತರ ನಾವೆಲ್ಲರೂ ನಿಂತುಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸಲು ಇದ್ದೇವೆ. ಸರ್ವರಿಗೂ ನಮಸ್ಕಾರಗಳು. ಬಂದಿರುವಂತಹ ಸರ್ವರನ್ನ ವಂದಿಸುವುದು ನನ್ನ ಆದ್ಯ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ನಾನೀಗ ವಂದನಾರ್ಪಣೆಯನ್ನು ಸಮರ್ಪಿಸುತ್ತಿದ್ದೇನೆ. ಬಂಧುಗಳೇ, ಮಂಗಳೂರು ಪ್ರಾಂತ್ಯದಲ್ಲಿ, ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಮೊತ್ತ ಮೊದಲನೇದಾಗಿ ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಜಾಗೃತಿ ಮಾಸಾಚರಣೆಯನ್ನ ಜಾರಿಗೆ ತಂದಿರುವಂತ ನಮ್ಮ ಧರ್ಮಾಧ್ಯಕ್ಷರು ಆಗಿರುವಂತ ಅತಿ ವಂದನೀಯ ಬಿಷಪ್ ಪೀಟರ್ ಪೌಲ್ ಸಾಲ್ಡನ್ ರವರಿಗೆ ಇಲ್ಲಿ ನೆರೆದಿರುವಂತ ಸರ್ವರ ಪರವಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವಿಧಾನಸಭಾ ಸಭಾಧ್ಯಕ್ಷರು ಆಗಿರುವಂತ ಯುಟಿ ಖಾದರ್ ಅವರನ್ನು ಕೂಡ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅಂತೆಯೇ ಲಿಂಕ್ ಡಿ ಅಡಿಕ್ಷನ್ ಆಡಳಿತ ಅಧಿಕಾರಿಯಾಗಿರುವಂತ ಲೀಡಿಯಾ ಲೋಬೋ ಸರ್ವರನ್ನು ಉದ್ದೇಶಿಸಿ ಅತ್ಯುತ್ತಮವಾದ ಜ್ಞಾನವನ್ನು ಹಂಚಿ ನಮ್ಮಲ್ಲಿ ಮಾದಕ ದ್ರವ್ಯದ ಕುರಿತಾಗಿ ಜಾಗೃತಿಯನ್ನ ಮೂಡಿಸಿರುತ್ತಾರೆ. ಮೇಡಮ್, ನಿಮಗೂ ಕೂಡ ಇಲ್ಲಿ ನೆರೆದಿರುವಂತ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಪಾನೀರು ದಯಮಾತೆ ದೇವಾಲಯದ ಧರ್ಮ ಕೇಂದ್ರದ ಗುರುಗಳಾದ ವಿಕ್ಟರ್ ಡಿಮಲರ್ ಅವರು ಇವರ ಮುಂದಾಳತ್ವದ ಆಶೀರ್ವಾದದಲ್ಲಿ ಇಂದಿನ ಕಾರ್ಯಕ್ರಮವು ಎಲ್ಲವೂ ಕೂಡ ಸುಗಮವಾಗಿ ನಡೆಯಲ್ಪಟ್ಟಿದ್ದು, ಮಾದಕ ದ್ರವ್ಯದ ಜಾಗೃತಿ ಕಾರ್ಯಕ್ರಮ ಎಲ್ಲವೂ ಅಂದವಾಗಿ ಕಂಡಿತು. ಗುರುಗಳೇ, ತಮ್ಮೆಲ್ಲರಿಗೂ ತಮಗೂ ಇಲ್ಲಿ ನೆರೆದಿರುವಂತಹ ಸರ್ವರ ಪರವಾಗಿ ಪ್ರೀತಿ ತುಂಬಿದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ದುಡಿದಂತಹ ಪಾನೀರ್ ದೇವಾಲಯದ ಉಪಾಧ್ಯಕ್ಷರಾದ ಶ್ರೀಮತಿ ಸರಿತಾ ಡಿಸೋಜ ಮತ್ತು ಶ್ರೀಮತಿ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಗ್ರೆಟ್ಟಾ ಡಿಕೋನರ್ ಅವರಿಗೆ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ 17 ವಾರ್ಡಿನ ಗುರುಕರರು ಹಾಗೆ ಪ್ರತಿನಿಧಿಗಳನ್ನು ಕೂಡ ಪ್ರೀತಿಯಿಂದ ವಂದಿಸುತ್ತಿದ್ದೇನೆ. ಹಾಗೆ ನಮಗೆ ಇಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳ ಅನುಮತಿಯನ್ನು ಪಡೆಯುವುದು ಅವಶ್ಯಕತೆ ಇತ್ತು. ಈ ಫ್ಲೆಕ್ಸ್ ಬ್ಯಾನರ್ಗಳ ಅನುಮತಿಯನ್ನು ಪಡೆದುಕೊಟ್ಟಂತ ನಮ್ಮ ಕಥೋಲಿಕ್ ಸಭೆ ಮಂಗಳೂರು ಪ್ರಾಂತ್ಯದ ಅಧ್ಯಕ್ಷರಾಗಿರುವಂತಹ ಆಲ್ವಿನ್ ಡಿಸೋಜರ್ ಅವರಿಗೆ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ICYM YCS ನ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಥೋಲಿಕ್ ಸಭೆಯ ಸರ್ವ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವು ನೀಡಿದ ಸರ್ವ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಂದವನ್ನು ಹೆಚ್ಚುಗಾಣಿಸಿದಂತ ನಮ್ಮ 7 ಕಾನ್ವೆಂಟಿನ ಎಲ್ಲ ಧರ್ಮ ಭಗಿನಿಯರಿಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ನಮಗೆ ಭದ್ರತೆಯನ್ನು ನೀಡಲು ಒಪ್ಪಿರುವಂತಹ ಇಲ್ಲಿ ಬಂದಿರುವಂತಹ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿಗಳಿಗೂ ಸರ್ವರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಸುತ್ತಮುತ್ತಲಿರುವ ಅಂಗಡಿ ಮುಗ್ಗಟ್ಟು ಮತ್ತು ವಾಹನ ಚಾಲಕರೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಈ ಎಲ್ಲ ಕಾರ್ಯಕ್ರಮವನ್ನು ಅಂದಗಣಿಸಿದ ಸರ್ವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕೊನೆಯದಾಗಿ ನಿರಂತರವಾಗಿ ಎಲ್ಲರೊಂದಿಗೂ ಬೆರೆತು ಎಲ್ಲವನ್ನು ಎಲ್ಲರನ್ನು ಒಂದುಗೂಡಿಸಿ ಕಾರ್ಯಕ್ರಮದ ನಿರೂಪಣೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ನಡೆಸುವಂತ ಈಗ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರುವಂತಹ 21 ಆಯೋಗದ ಸಂಯೋಜಕರು ಆಗಿರುವಂತಹ ಶ್ರೀಮಾನ್ ರೊನಾಲ್ಡ್ ಡಿಸೋಜರ್ ಅವರಿಗೆ ಸರ್ವರ ಪರವಾಗಿ ಪ್ರೀತಿ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆ ಮುಕ್ತಾಯಗೊಳಿಸಿದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಹೊಸ ಕುರನ ಚಾನೆಲ್ ಸಿಬ್ಬಂದಿಯಾಗಿರುವಂತಹ ಇವರು ಫೈಜಲ್ ರವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಆಸಿಫ್ ರವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಇದರೊಂದಿಗೆ ಈ ಬೆಳಿಗ್ಗೆ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೆವು, ಉದ್ಘಾಟನೆ ಮಾಡಿದ್ದೆವು. ಅದನ್ನು ಎಲ್ಲವನ್ನು ಸುಸೂತ್ರವಾಗಿ ನಡೆಸಲು ಅವರು ಮಾಧ್ಯಮದ ಮೂಲಕ ಕೆಲಸ ಮಾಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು. ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ನಾವು ಇಲ್ಲಿ ಬಂದು ನಿಂತ ನಂತರ ನಮಗೆ ಜ್ಞಾನೋದಯವಾಗಿದೆ. ಹಾಗಾದ್ರೆ ಒಂದು ಪ್ರತಿಜ್ಞೆಯನ್ನು ಪ್ರಮಾಣ ವಚನ ಮಾಡುವ ಮೂಲಕ ನಾವು ಕೈಗೊಳ್ಳೋಣ. ಎಲ್ಲರೂ ಎದ್ದು ನಿಂತು ನಾನು ಹೇಳಿದ ವಾಕ್ಯಗಳನ್ನು ನೀವು ಗಟ್ಟಿಯಾಗಿ ಧ್ವನಿಯ ಮೂಲಕ ನೀವು ನಮ್ಮೊಂದಿಗೆ ಸೇರುವುದು. ನಾನು ಹೇಳಿದ ನಂತರ ನೀವು ರಿಪೀಟ್ ಮಾಡುವುದು. ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ
ನಾನು ಅಂತ ಹೇಳಿದ ನಂತರ ನಿಮ್ಮ ಹೆಸರನ್ನು ಹೇಳಬೇಕು. ನಾನು ಕ್ಲೇವೆ ಭಾರತದ ಪ್ರಜೆಯಾಗಿದ್ದೇನೆ ಭಾರತದ ಪ್ರಜೆಯಾಗಿದ್ದೇನೆ ಹಾಗೂ ಕರ್ನಾಟಕ ರಾಜ್ಯದ ಸಮಗ್ರ ಏಳಿಗೆಗೆ ಬದ್ಧನಾಗಿದ್ದೇನೆ. ನನ್ನ ದೇಶದ ಸಂವಿಧಾನವನ್ನು ಗೌರವಿಸುತ್ತೇನೆ. ನನ್ನ ರಾಜ್ಯದಲ್ಲಿ ಶಾಂತಿ ಹಾಗೂ ಸಮಾಧಾನವನ್ನು ಬಯಸುತ್ತೇನೆ. ನನ್ನ ಪರಿಸರದಲ್ಲಿರುವ ಯುವ ಜನರ ಏಳಿಗೆಗಾಗಿ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ. ಹಾಗೂ ಯುವ ಜನರನ್ನು ಪೀಡಿಸುತ್ತಿರುವ ಮಾದಕ ದ್ರವ್ಯದ ವಿರುದ್ಧ ಪ್ರತಿಜ್ಞೆ ಮಾಡುತ್ತೇನೆ. ನಾನೆಂದು ಮಾದಕ ದ್ರವ್ಯವನ್ನು ಸ್ವೀಕಾರ ಮಾಡುವುದಿಲ್ಲ ಹಾಗೂ ಇತರರಿಗೆ ಮಾರಾಟ ಮಾಡುವುದಾಗಲಿ ಸೇವಿಸಲು ಪ್ರೇರಣೆ ನೀಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಸಮಾಜವನ್ನು ನಾಶ ಮಾಡುವ ಡ್ರಗ್ಸ್ ದಂಧೆಕೋರರ ವಿರುದ್ಧ ನನ್ನ ನಿಲುವನ್ನು ಸಮರ್ಥಿಸುತ್ತೇನೆ. ಹಾಗೂ ಯುವ ಜನರ ಏಳಿಗೆಗೆ ಡ್ರಗ್ಸ್ ನಿಂದ ಮುಕ್ತಿಗೊಳ್ಳುವ ಸಮಾಜಕ್ಕೆ ಒಳಿತನ್ನು ಆಶಿಸುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ, ಯುವ ಜನರಿಗೆ ಜಯವಾಗಲಿ, ಸಮಾಜ ದ್ರೋಹಿಗಳಿಗೆ ಸೋಲಾಗಲಿ.